कृष्ण हरे कृष्ण हरे कृष्णा माता जी। हरे कृष्ण। हरे कृष्ण माताजी याराद्रू भजन ಮಾಡ್ತೀರಾ स्मॉल भजन 2 minutes हरे कृष्ण नमस्ते नरसिंहाय नमस्ते नरसिंहाय प्रह्लाददायिने प्रह्लाददायिने हिरण्याकाशीपोर्वक्षः हिरण्याकाशीपोर्वक्षः शीलटङ्कानखालाये शीलटङ्कानखालाये हितो नरसिंहा परतो नरसिंहा हितो नरसिंहा परतो नरसिंहा यतो यतो यामि ततो नरसिंहा यतो यतो यामि ततो नरसिंहा बहिर्नरसिंहा हृदये नरसिंहा बहिर्नरसिंहा हृदये नरसिंहा नरसिंहमदिं शरणं प्रपद्ये नरसिंहमदिं शरणं प्रपद्ये तव करकमलवरे नाखा अद्भुत शृंगा दलिता हिरण्यकशिपु तनुभृंगा केशवधृता नरहरिरूपा जय जगदीश हरे जय जगदीश हरे जय जगदीश हरे जयो नरसिंहदेव जयो नरसिंहदेव नरसिंहदेव जयो नरसिंहदेव जय प्रहलाद महाराज जय प्रहलाद महाराज प्रहलाद महाराज जय प्रहलाद महाराज जयो जयो प्रभुपाद 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 जय श्रील प्रभुपाद जय गौरनिताय जय गौरनिताय गौरनिताय जय गौरनिताय हरि बोल हरि बोल हरि बोल नित्य गौर हरि बोल नित्य गौर हरि बोल हरि बोल हरि बोल नित्य गौर हरि बोल गौर प्रेमानंदे हरि हरि बोल शिल प्रभात की जय गौरीताई की रामचरदास ठाकुर की जय नरसिंह स्तुति की जय प्रहलाद महाराज की जय हरे कृष्ण ಮಾತಾಜಿಲೆ ಪ್ರಭುಜಿಲೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀನಿ ವಚನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೀನಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ
ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ್ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವ್ ಏನ್ ತಿಳ್ಕೊತಾ ಇದ್ವಿ? ಪ್ರಹ್ಲಾದನ ಪ್ರಾರ್ಥನೆ. ಪ್ರಹ್ಲಾದನ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದ್ವಿ. ಸೊ ಪ್ರಹ್ಲಾದ ಯಾವಾಗ ಅವ್ರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ? ಯಾರನ್ನ ಕುರಿತಾಗಿ ಅವ್ರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ? ನರಸಿಂಹದೇವರನ್ನ ಶಾಂತ ಮಾಡೋದಕ್ಕೆ. ತನ್ನ ತಂದೆ ಪ್ರಹ್ಲಾದನನ್ನ ಸಂಹಾರ ಮಾಡಿದ್ಮೇಲೆ ನರಸಿಂಹ ಅವರು ಇನ್ನ ಉಗ್ರ ಸ್ವರೂಪಿಯಾಗಿನೇ ಇದ್ದಾರೆ.
ಸೊ ಅವರನ್ನ ಶಾಂತಗೊಳಿಸ್ಲಿಕ್ಕೆ ದೇವತೆಗಳೆಲ್ಲನೂ ಸಹ ಸ್ತುತಿಯನ್ನ ಮಾಡ್ತಾರೆ. ಅವರು ಒಂದು ಏನು ಆ ಸ್ತುತಿಗಳ ಹೊಳೆಯನ್ನೇ ಹರಿಸ್ತಾರೆ. ಆದ್ರೂ ಸಹ ನರಸಿಂಹ ದೇವ ಅವರು ಶಾಂತರಾಗೋದಿಲ್ಲ. ಆಗ ಬ್ರಹ್ಮದೇವ ಅವರು ಪ್ರಹ್ಲಾದನಿಗೆ ಹೇಳ್ತಾರೆ, ನಿನ್ಗೋಸ್ಕರನೇ ಬಂದಿದ್ದಾರೆ, ನೀನ್ ಅವ್ರಿಗೆ ಪ್ರಾರ್ಥನೆಯನ್ನ ಮಾಡು ಅಂತ ಹೇಳ್ಬಿಟ್ಟು ಆಗ ಪ್ರಹ್ಲಾದ ಮಹಾರಾಜ ಅವರು ಪ್ರಾರ್ಥನೆಯನ್ನ ಇವಾಗ ಶುರು ಮಾಡಿದ್ದಾರೆ ಅಲ್ವಾ. ನಾವು ಅದನ್ನ ನಾವು ತಿಳ್ಕೊತಾ ಇದ್ವಿ. ಪ್ರಹ್ಲಾದ ಏನನ್ನ ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಹ್ಲಾದ ಮಹಾರಾಜನು ಸ್ತುತಿಸಿದನು, ಅಸುರ ಕುಟುಂಬದಲ್ಲಿ ಜನಿಸಿರುವ ನನಗೆ ದೇವೋತ್ತಮ ಪರಮಪುರುಷನು ಮೆಚ್ಚುವಂತೆ ವಿಹಿತವಾದ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದಾದರೂ ಹೇಗೆ ಸಾಧ್ಯವಾಗುತ್ತದೆ? ಬ್ರಹ್ಮದೇವನ ನಾಯಕತ್ವದಲ್ಲಿನ ಎಲ್ಲಾ ದೇವತೆಗಳು, ಎಲ್ಲಾ ಸಾಧು ಸತ್ಪುರುಷರು ಸತ್ವಗುಣ ಸಂಪನ್ನರಾಗಿ ಎಲ್ಲರೂ ಅತ್ಯಂತ ಅರ್ಹರಾಗಿದ್ದರೂ ಅತ್ಯುತ್ತಮ ಸ್ತೋತ್ರಗಳ ಹೊಳೆಯನ್ನೇ ಹರಿಸಿದ್ದರೂ ಕೂಡ ಭಗವಂತನನ್ನ ಮೆಚ್ಚಿಸಲು ಸಾಧ್ಯವಾಗಲಿಲ್ಲ. ಇನ್ನು ನನ್ನ ಬಗೆಗೆ ಹೇಳುವುದೇನಿದೆ? ನನಗೆ ಸ್ವಲ್ಪವೂ ಅರ್ಹತೆ ಇಲ್ಲ. ಪ್ರಹ್ಲಾದ ಮಹಾರಾಜನು ಮುಂದುವರಿಸಿದನು, ವ್ಯಕ್ತಿಯು ಐಶ್ವರ್ಯ, ಶ್ರೀಮಂತ ಕುಟುಂಬ, ಸೌಂದರ್ಯ, ತಪಸ್ಸು, ಶಿಕ್ಷಣ, ಇಂದ್ರಿಯ ಪಟುತ್ವ, ಕಾಂತಿ, ಪ್ರಭಾವ, ಬಲ, ಪೌರುಷ, ಬುದ್ಧಿಶಕ್ತಿ ಮತ್ತು ಯೋಗ ಶಕ್ತಿಗಳನ್ನು ಹೊಂದಿರಬಹುದು. ಈ ಎಲ್ಲಾ ಅರ್ಹತೆಗಳಿದ್ದರೂ ದೇವೋತ್ತಮ ಪರಮಪುರುಷನನ್ನ ಮೆಚ್ಚಿಸಲು ಅವನಿಗೆ ಸಾಧ್ಯವಾಗದೆ ಹೋಗಬಹುದು. ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನ ಮೆಚ್ಚಿಸಬಹುದು. ಗಜೇಂದ್ರನು ಹಾಗೆ ಮಾಡಿದನು. ಭಗವಂತನು ಮೆಚ್ಚಿ ಅವನಿಗೆ ಪ್ರಸನ್ನನಾದನು. ಬ್ರಾಹ್ಮಣನೊಬ್ಬನು ಸನತ್ ಸುಜಾತವೆಂಬ ಕೃತಿಯಲ್ಲಿ ನಿರೂಪಿಸಿರುವಂತೆ ಎಲ್ಲ 12 ಬ್ರಾಹ್ಮಣ್ಯ ಅರ್ಹತೆಗಳನ್ನು ಪಡೆದಿದ್ದು ಭಕ್ತನಾಗಿರದಿದ್ದರೆ, ಭಗವಂತನ ಚರಣ ಕಮಲಗಳ ಬಗೆಗೆ ವಿಮುಖನಾಗಿದ್ದರೆ ಅವನು ತನ್ನ ಮನಸ್ಸು, ಮಾತು, ಕಾರ್ಯ, ಐಶ್ವರ್ಯ, ಜೀವ ಸಮಸ್ತವನ್ನು ಪರಮಪ್ರಭುವಿಗೆ ಅರ್ಪಿಸಿದ ಶ್ವಪಚನಿಗಿಂತಲೂ ಖಂಡಿತವಾಗಿಯೂ ಕೆಳಮಟ್ಟದವನಾಗುತ್ತಾನೆ. ಆ ಭಕ್ತನು ಈ ಬ್ರಾಹ್ಮಣನಿಗಿಂತ ಉತ್ತಮನು, ಏಕೆಂದರೆ ಭಕ್ತನು ತನ್ನ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಬಲ್ಲನು. ಈ ಬ್ರಾಹ್ಮಣನೆನಿಸಿಕೊಳ್ಳುವವನು ಮಿಥ್ಯಾಗರ್ವದಲ್ಲಿ ಮುಳುಗಿ ಹೋಗಿದ್ದು ತನ್ನನ್ನು ಕೂಡ ಪರಿಶುದ್ಧಗೊಳಿಸಿಕೊಳ್ಳಲಾರ. ದೇವೋತ್ತಮ ಪರಮಪುರುಷನು ಯಾವಾಗಲೂ ಸ್ವಯಂ ತೃಪ್ತನು. ಆದ್ದರಿಂದ ಅವನಿಗೆ ಏನನ್ನಾದ್ರೂ ಅರ್ಪಿಸಿದಾಗ ಭಗವಂತನ ಕೃಪೆಯಿಂದ ಅದು ಭಕ್ತನಿಗೆ ಲಾಭಕರವಾಗುತ್ತದೆ. ಏಕೆಂದರೆ ಭಗವಂತನಿಗೆ ಯಾರಿಂದಲೂ ಸೇವೆಯ ಅಗತ್ಯವಿಲ್ಲ. ಒಂದು ಉದಾಹರಣೆಯನ್ನು ಕೊಡಬೇಕಾದರೆ, ಮುಖವನ್ನು ಅಲಂಕರಿಸಿಕೊಂಡರೆ ಕನ್ನಡಿಯಲ್ಲಿ ಕಾಣಿಸುವ ಮುಖದ ಪ್ರತಿಬಿಂಬವೂ ಅಲಂಕರಿಸಿದಂತೆಯೇ ತೋರುವ ಹಾಗೆಯೇ ಇದು. ಆದ್ದರಿಂದ ನಾನು ಅಸುರ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಪೂರ್ಣ ಪ್ರಯತ್ನದಿಂದ ನನ್ನ ಬುದ್ಧಿಶಕ್ತಿ ಇರುವ ಮಟ್ಟಿಗೂ ಭಗವಂತನನ್ನ ಸ್ತುತಿಸಬಲ್ಲೆ. ಇದರಲ್ಲಿ ಸಂದೇಹವಿಲ್ಲ. ಅಜ್ಞಾನದಿಂದಾಗಿ ಈ ಜಗತ್ತಿಗೆ ಬಲಾತ್ಕಾರವಾಗಿ ತಳ್ಳಲ್ಪಟ್ಟವನೂ ಕೂಡ ಭಗವಂತನನ್ನು ಸ್ತುತಿಸಿ ಭಗವನ್ ಮಹಿಮೆಯನ್ನು ಕೊಂಡಾಡಿದರೆ ತನ್ನ ಭೌತ ಜನ್ಮವನ್ನ ಪರಿಶುದ್ಧಿಗೊಳಿಸಿಕೊಳ್ಳುತ್ತಾನೆ. ಹೇ ಪ್ರಭುವೆ, ಬ್ರಹ್ಮನ ನೇತೃತ್ವದಲ್ಲಿ ಸಮಸ್ತ ದೇವತೆಗಳು ನಿನ್ನ ದಾಸರಾಗಿ ಅಲೌಕಿಕವಾದ ನೆಲೆಯಲ್ಲಿದ್ದಾರೆ. ಆದ್ದರಿಂದ ಅವರು ನಮ್ಮ ಹಾಗಲ್ಲ. ಪ್ರಹ್ಲಾದ ಮತ್ತು ಅವನ ತಂದೆ ರಾಕ್ಷಸನಾದ ಹಿರಣ್ಯಕಶಿಪು ಹೀಗೆ ಉಗ್ರವಾದ ರೂಪದಲ್ಲಿ ನೀನು ಪ್ರಕಟವಾಗಿರುವುದು ನಿನ್ನದೇ ಇಚ್ಛೆಯಂತೆ ಸಂಭವಿಸಿದ ನಿನ್ನ ಲೀಲೆಯಾಗಿದೆ. ಇಂತಹ ಅವತಾರದ ಉದ್ದೇಶ ವಿಶ್ವದ ರಕ್ಷಣೆ ಮತ್ತು ಸುಧಾರಣೆಯೇ ಆಗಿದೆ. ಪ್ರಿಯ ಪ್ರಭು ನೃಸಿಂಹದೇವನೇ, ಆದ್ದರಿಂದ ದಯವಿಟ್ಟು ನಿನ್ನ ಕೋಪವನ್ನ ಬಿಡು. ನನ್ನ ತಂದೆಯಾದ ಮಹಾರಾಕ್ಷಸ, ಇದು ಓದಿಲ್ಲ ಅಲ್ಲ, 14ರಿಂದ ಇವತ್ತು ಓದ್ಬೇಕು. ಓದಿಲ್ಲ. ಶ್ಲೋಕ 14. ತದ್ಯಚ್ಚ ಮನ್ಯೂ ಮಸುರಶ್ಚ ಅತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಲೋಕಾಶ್ಚ ನಿವೃತ್ತಿಮಿತಾಃ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹಾ ವಿಭಯಾಯ ಜನಾಃ ಸ್ಮರನ್ತಿ. ತದ್ಯಚ್ಚ ಮನ್ಯೂ ಮಸುರಶ್ಚ ಅತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಲೋಕಾಶ್ಚ ನಿವೃತ್ತಿಮಿತಾಃ ಪ್ರತಿಯಂತಿ ಸರ್ವೇ ರೂಪಂ ಸಿಂಹಾ ವಿಭಯಾಯ ಜನಾಃ ಸ್ಮರಂತಿ. ತದ್ಯಚ್ಚ ಮನ್ಯೂ ಮಸುರಶ್ಚ ಅತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಲೋಕಾಶ್ಚ ನಿವೃತ್ತಿಮಿತಾಃ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹಾ ವಿಭಯಾಯ ಜನಾಃ ಸ್ಮರಂತಿ. ಹರೇ ಕೃಷ್ಣ. ನಾನೊಂದು ಲೈನನ್ನ ಓದ್ತೀನಿ, ಅದಾದ್ಮೇಲೆ ನನ್ನ ಫಾಲೋ ಮಾಡಿ. ಹರೇ ಕೃಷ್ಣ. ತದ್ಯಚ್ಚ ಮನ್ಯೂ ಮಸುರಶ್ಚ ಅತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಲೋಕಾಶ್ಚ ನಿವೃತ್ತಿಮಿತಾಃ ಪ್ರತಿಯಂತಿ ಸರ್ವೇ
ಲೋಕಾಶ್ಚ ನಿವೃತ್ತಿಮಾತಾಂ ರೂಪಂ ನೃಸಿಂಹ ವಿಭಯಾಯ ಜನಾಃ ಸ್ಮರಂತಿ. ರೂಪಂ ನೃಸಿಂಹಾವಿಭಾಯ ಜನಾಃ ಸ್ಮರಂತಿ. ಇನ್ನೊಮ್ಮೆ ಓದೋಣಂತೆ. ತದ್ಯಚ್ಚ ಮನ್ಯೂಮಸುರಶ್ಚ ತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯಾ ಲೋಕಾಶ್ಚ ನಿವೃತ್ತಿಮಿತಾಃ ಪ್ರತಿಯಂತಿ ಸರ್ವೇ. ರೂಪಂ ನೃಸಿಂಹಾನ್ ವಿಭಯಾಯ ಜನಾಃ ಸ್ಮರಂತಿ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳು ಯಾರಾದ್ರೂ ಓದಿ, ಒಬ್ರು ಶ್ಲೋಕವನ್ನ ಓದಿ ಮತ್ತೆ ಅದರ ಪದಾರ್ಥವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಚ್ಚ ಮನ್ಯುಂ ಸುರಶ್ಚ ಅತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಕ ಸರ್ಪಹತ್ಯ ಲೋಕಾಶ್ಚ ನಿವೃತ್ತಿಮಿಥಾ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭಯಾಯ ಜನಾ ಸ್ಮರಂತಿ. ಪದಾರ್ಥ ಓದಿ ಮಾತಾಜಿ. ತತ್ ಆದ್ದರಿಂದ ಯಚ್ಛ ದಯವಿಟ್ಟು ಬಿಡು, ಮನ್ಯುಂ ನಿನ್ನ ಕೋಪವನ್ನು, ಅಸುರ ನನ್ನ ತಂದೆ ಮಹಾದೈತ್ಯನಾದ ಹಿರಣ್ಯಕಶಿಪುವು, ಛ ಕೂಡ ಹತ ಕೊಲ್ಲಲ್ಪಟ್ಟನು, ತ್ವಯ ನಿನ್ನಿಂದ, ಆದ್ಯ ಇಂದು, ಮೋದೇತ ಸಂತೋಷ ಪಡುವನು, ಸಾಧು ಅಪಿ ಒಬ್ಬ ಸಾಧುವು ಕೂಡ, ವೃಶ್ಚಿಕ ಸರ್ಪಹತ್ಯ ಚೇಳು ಹಾವುಗಳನ್ನು ಕೊಂದರೆ, ಲೋಕ ಎಲ್ಲಾ ಲೋಕಗಳು, ಛ ದಿಟವಾಗಿ, ನಿವೃತ್ತಿಂ ಸಂತೋಷವನ್ನು, ಇತಃ ಪಡೆದಿವೆ, ಪ್ರತಿಯಂತಿ ಕಾಯುತ್ತಿದ್ದಾರೆ ನಿನ್ನ ಕೋಪ ಶಾಂತಿಗಾಗಿ, ಸರ್ವೇ ಅವರೆಲ್ಲರೂ, ರೂಪಂ ಈ ಸ್ವರೂಪವನ್ನು, ನೃಸಿಂಹ ನರಸಿಂಹದೇವನೇ, ವಿಭಯಾಯ ಅವರ ಭಯ ಶಮನಕ್ಕಾಗಿ, ಜನಾ ವಿಶ್ವದ ಜನರೆಲ್ಲ, ಸ್ಮರಂತಿ ಸ್ಮರಿಸುವರು. ಅನುವಾದ ಓದಿ ಮಾತಾಜಿ. ಅನುವಾದ ಓದ್ಲಾ? ಓದಿ ಮಾತಾಜಿ. ಅನುವಾದ. ಪ್ರಿಯ ಪ್ರಭು ನರಸಿಂಹದೇವನೇ, ಆದ್ದರಿಂದ ದಯವಿಟ್ಟು ನಿನ್ನ ಕೋಪವನ್ನು ಬಿಡು. ನನ್ನ ತಂದೆಯಾದ ಮಹಾರಾಕ್ಷಸ ಹಿರಣ್ಯಕಶಿಪು ಸಂಹರಿಸಿದ್ದಾಯಿತಂತೆ ಸಜ್ಜನರು ಕೂಡ ಒಂದು ಹಾವನ್ನೋ ಚೇಳನ್ನೋ ಸಂತೋಷವಾಗಿಯೇ ಕೊಲ್ಲುತ್ತಾರೆ. ಹಾಗೆ ಈಗ ಈ ರಾಕ್ಷಸು ಸತ್ತಿರುವುದರಿಂದ ಸಮಸ್ತ ಲೋಕಗಳು ಸಂತೋಷ ಪಟ್ಟಿವೆ. ಈಗ ಅವರಿಗೆ ತಮ್ಮ ಸಂತೋಷದಲ್ಲಿ ವಿಶ್ವಾಸ ಬಂದಿದೆ. ಭೀತಿಯಿಂದ ಮುಕ್ತರಾಗುವುದಕ್ಕಾಗಿ ಅವರು ನಿನ್ನ ಈ ದಿವ್ಯ ಮಂಗಳ ರೂಪವನ್ನು ಸದಾ ನೆನೆಯುತ್ತಿದ್ದಾರೆ. ಭಾವಾರ್ಥ ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಅನುವಾದ ತಿಳ್ಕೊಂಡ್ಬಿಟ್ಟು ಭಾವಾರ್ಥ ಹೋಗೋಣ ಮಾತಾಜಿ. ಅನುವಾದದಲ್ಲಿ ಏನ್ ಗೊತ್ತಾಯ್ತು ಅಂತ ಏನಾದ್ರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಪ್ರಭು ಹತ್ರ ನಿಮ್ಮ ಕೋಪವನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಭಕ್ತ ಪ್ರಹ್ಲಾದವರು. ಪ್ರಹ್ಲಾದ ಹೇಳ್ತಾರಲ್ವ, ಕೋಪವನ್ನ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನನ್ನ ಅವರು ಅಂದ್ರೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಅವರು ಯಾಕೆ ನೀನು ಕೋಪವನ್ನ ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಏನ್ ಹೇಳಿದ್ರು ಅವರು ನಮ್ಗೆ? ಭಗವಂತ ಯಾವುದೇ ಒಂದು ರೂಪದಲ್ಲಿ ಪ್ರಕಟ ಆಗೋದು ಅವರ ಇಚ್ಛೆಯಿಂದ, ಅದು ಲೀಲೆಗೋಸ್ಕರ ಅವರು ಪ್ರಕಟವಾಗ್ತಾರೆ. ಅದರ ಮುಖ್ಯ ಉದ್ದೇಶ ಏನು? ವಿಶ್ವದ ರಕ್ಷಣೆ ಮತ್ತೆ ಸುಧಾರಣೆನೇ ಆಗಿರತ್ತೆ ಅಲ್ವಾ. ಇವಾಗ ಭಗವಂತ ಯಾವುದೇ ಒಂದು ರೂಪದಲ್ಲಿ ಬಂದ್ರು ಸಹ, ಎಂತಹ ಉಗ್ರ ರೂಪದಲ್ಲಿ ಬಂದ್ರು ಅಥವಾ ಯಾವುದೇ ಒಂದು ರೂಪದಲ್ಲಿ ಬಂದ್ರು ಅದು ಈ ಲೋಕದ ಒಳಿತಿಗಾಗಿನೇ ಬರ್ತಾರೆ. ಅವರು ಅವರ ಲೀಲೆಯನ್ನ ಮಾಡ್ಲಿಕ್ಕೋಸ್ಕರ ಅವರು ಬರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನೇ ಅಂತ ಹೇಳ್ತಾ ಇದ್ರೆ, ನೀನು ಹಿರಣ್ಯಕಶಿಪುವನ್ನ ಇವಾಗ ಸಂಹಾರ ಮಾಡೋದಿಕ್ಕೆ ಬಂದಿದ್ಯಾ. ಯಾಕಂದ್ರೆ ಇವಾಗ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ರು, ಏನಕ್ಕೋಸ್ಕರ ಬರ್ತಾರೆ ಭಗವಂತ ಈ ಭೌತಿಕ ಪ್ರಪಂಚಕ್ಕೆ ಅಥವಾ ಈ ಭೂಮಿ ಮೇಲೆ ಅವರು ಏನಕ್ಕೋಸ್ಕರ ಅವರು ಅವತಾರವನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸಂಹಾರ ಮತ್ತೆ ರಕ್ಷಣೆ ಮತ್ತೆ ಧರ್ಮ ಸ್ಥಾಪನೆಗಾಗಿ ಬರ್ತಾರೆ ಮತ್ತೆ. ಸೊ ಇವಾಗ ಇಲ್ಲಿ ಏನಾಯ್ತು, ಇವಾಗ ನರಸಿಂಹ ಅವರ ಲೀಲೆಯನ್ನ ಅಥವಾ ಅವರ ಅವತಾರದ ಉದ್ದೇಶವನ್ನ ಇಲ್ಲಿ ಮಾಡಿದ್ರ. ಭಕ್ತ ಪ್ರಹ್ಲಾದ್ ಮಗು ಪ್ರಹ್ಲಾದನ್ಗೋಸ್ಕರ ಮತ್ತೆ ಹಿರಣ್ಯಕಶಿಪುವಿನ ಸಂಹಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಅಲ್ವಾ. ಆದ್ರೆ ಮುಖ್ಯವಾದ ಉದ್ದೇಶ ಏನಿರುತ್ತೆ ಅವ್ರಿಗೆ?
ಅವ್ರಿಗೆ ಭಕ್ತರ ಖುಷಿ ಭಕ್ತರಿಗೆ ಇರುತ್ತೆ ಮಾತಾಜಿ. ಖುಷಿಗೋಸ್ಕರನೇ ಅವ್ರು ಬರ್ತಾರೆ. ಸೊ ಇಲ್ಲಿ ಅವ್ರು ಏನ್ ಮಾಡಿದಾಗಿದೆ ಇಲ್ಲ, ಅದಕ್ಕೆ ಹೇಳ್ತಾ ಇದಾರೆ, ನನ್ನ ತಂದೆಯಾದ ಮಹಾರಾಕ್ಷಸ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ದಾಯ್ತಷ್ಟೇ ಅಲ್ವಾ, ನಿನ್ ಸಂಹಾರ ಮಾಡಿದ್ದಾಯ್ತಲ್ವಾ, ಮತ್ತೆ ಯಾಕೆ ನೀನ್ ಇನ್ನ ಕೋಪದಲ್ಲಿ ಇದೆಯಾ, ಯಾಕೆ ಈ ಉಗ್ರ ರೂಪದಲ್ಲಿ ಇದೆಯಾ, ನಿನ್ನ ಕೋಪವನ್ನ ಬಿಟ್ಬಿಡು ಅಂತ ಹೇಳ್ತಾ ಇದಾರೆ. ಅದಾದ್ಮೇಲೆ ಏನನ್ನ ಅವರು ಒಂದು ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ. ಯೂಶಲಿ ಸಜ್ಜನರು ನಾವು ನೋಡಿದೀವಿ ಅಲ್ವಾ, ಮೃಗಾರಿಯನ್ನ ನೋಡಿದೀವಿ. ಮೃಗಾರಿ ಅವನು ಯಾವಾಗ ಸಜ್ಜನ ಆಗ್ತಾನೋ ಅವಾಗ ಅವನು ಯಾರಿಗೂ ಹಿಂಸೆ ಕೊಡ್ಲಿಕ್ಕೆ ಅವನು ಇಷ್ಟಪಡೋದಿಲ್ಲ ಅಲ್ವಾ. ಅವನು ಏನ್ ಮಾಡ್ತಾನೆ, ನಾರದರು ಅವ್ರನ್ನ ನೋಡ್ಲಿಕ್ಕೆ ಬಂದಾಗ ಏನ್ ಮಾಡ್ತಾನೆ ಮೃಗಾರಿ? ಹರೇ ಕೃಷ್ಣ. ಅರ್ಧಂಬರ್ಧ ಪ್ರಾಣಿಗಳ ಜೀವ ಕೊಲ್ತಾ ಇರ್ತಾನೆ ಮಾತಾಜಿ. ಕೊಲ್ತಾ ಇರ್ತಾನೆ. ಅದಾದ್ಮೇಲೆ ಅವನು ನಾರದರ ಏನು ಒಂದು ಸಣ್ಣ ಇರುವೆನ ಕೂಡ ಅವನು ಸಾಯಿಸೋದಕ್ಕೆ ಹಿಂದೆ ಮುಂದೆ ಒಂದು ನೋಡ್ತಾ ಇರುವೆನ ಇರ್ತಾನೆ. ಸಾಯಿಸ್ಲಿಕ್ಕೂ ಸಹ ಅವನು ಯೋಚನೆ ಮಾಡ್ತಾನೆ ಅಲ್ವಾ. ಸಜ್ಜನರು ಆತರ ಇರ್ತಾರೆ, ಒಂದು ಇರುವೆಗೂ ಸಹ ಅವರು ತೊಂದರೆಯನ್ನ ಕೊಡ್ಲಿಕ್ಕೆ, ಅನಾವಶ್ಯಕವಾಗಿ ಅದನ್ನ ಸಾಯಿಸ್ಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಅದಕ್ಕೆ ನೋಡಿ ಇಲ್ಲಿ ಏನ್ ಹೇಳ್ತಿದಾರೆ ಪ್ರಹ್ಲಾದ, ಸಜ್ಜನರು ಕೂಡ ಒಂದು ಹಾವನ್ನು ಚೇಳನ್ನು ಸಂತೋಷವಾಗಿ ಕೊಲ್ಲುತ್ತಾರೆ. ನೋಡಿ, ಸಜ್ಜನರು ಒಂದು ಇರುವೆಗೂ ಸಹ ಅಲ್ಲಿ ತೊಂದರೆಯನ್ನ ಉಂಟು ಮಾಡೋದಿಲ್ಲ, ಹಿಂಸೆಯನ್ನ ಮಾಡೋದಿಲ್ಲ. ಆದ್ರೆ ಇದೇನಪ್ಪ ಇಲ್ಲಿ ಹಿಂಗೆ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ ಅಲ್ವಾ. ಹೌದು, ಯಾಕೆ ಅಂತಂದ್ರೆ ಇದು ಹಾವು ಮತ್ತೆ ಚೇಳು ಅದು ದುಷ್ಟ ಪ್ರಾಣಿಗಳು. ಹಾವು ಚೇಳಿಗೆ ನಾವ್ ಏನು ತೊಂದರೆ ಕೊಡ್ಲಿಲ್ಲ ಅಂದ್ರೂ ಸಹ ಅದು ನಮ್ಗೆ ಅನಾವಶ್ಯಕವಾಗಿ ಅದು ತೊಂದರೆಯನ್ನ ಕೊಡುತ್ತೆ. ನಮ್ಮ ಏನು ಪ್ರಾಣಕ್ಕೇನೆ ಅದು ಸಂಚಕಾರವನ್ನು ತಂದ್ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ, ಸಜ್ಜನರಿಗೂ ಸಹ ಖುಷಿ ಆಗುತ್ತಂತೆ ಹಾವನ್ನು ಚೇಳನ್ನು ಕೊಂದ್ರೆ. ಅದಕ್ಕೆ ನೀವು ಕೇಳಿರ್ಬೋದಲ್ವಾ, ಒಂದ್ಸತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಯಾರವರು? ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಹರೇ ಕೃಷ್ಣ. ಯಾರು? ಪ್ರಭುಪಾದರ ಗುರುಗಳು ಮಾತಾಜಿ. ಗುರುಗಳು, ಪ್ರಭುಪಾದರ ಗುರುಗಳು ಅಲ್ವಾ. ಸೊ ಅವರ ಒಂದು ಮಠಕ್ಕೆ ಒಂದ್ಸತಿ ಏನಾಗುತ್ತೆ, ಹಾವು ಬರುತ್ತಂತೆ. ಸೊ ಅವಾಗ ಎಲ್ಲರೂ ಸಹ ಇವಾಗ ಎಲ್ಲರಿಗೂ ಭಯ, ಹಾವಂದ್ರೆ ಎಲ್ಲರಿಗೂ ಭಯ ಅಲ್ವಾ. ಯಾಕಂದ್ರೆ ಯಾರನ್ನ ಬೇಕಾದ್ರೂ ಕಚ್ಬೋದು ಅನಾವಶ್ಯಕವಾಗಿ, ತೊಂದರೆಗೆ ಈಡಾಗ್ಬೇಕಾಗತ್ತೆ ನಾವು. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇವಾಗ ನಾವು ಪ್ರಾಣಿಯನ್ನ ಕೊಲ್ಬಾರ್ದು ಅಲ್ವಾ, ಪ್ರಾಣಿ ಹಿಂಸೆ ಮಾಡಬಾರ್ದು, ಕೊಂದ್ರೆ ಅದು ಪಾಪ. ಏನಪ್ಪಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊಂದಲಕ್ಕೆ ಒಳಗಾಗ್ತಾರಂತೆ. ಅವಾಗ ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನೆಟ್ಕೊಂಡು ಬರ್ತಾ ಇರ್ತಾರಂತೆ. ಆಮೇಲೆ ಅವ್ರು ಹೇಳ್ತಾರಂತೆ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ, ಬೇಗ ಕೊಲ್ಲಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತಂತೆ, ಇದೇನಿದು ನಮ್ಮ ಗುರುಗಳನ್ನೇ ಕೊಲ್ಲಿ ಅಂತ ಹೇಳ್ತಾರಲ್ವಾ ಒಂದು ಪ್ರಾಣಿಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಸಜ್ಜನರು ಕೂಡ ಒಂದು ಹಾವನ್ನು ಚೇಳನ್ನು ಸಂತೋಷವಾಗಿ ಕೊಲ್ತಾರೆ. ಯಾಕಂದ್ರೆ ನಾವಿವಾಗ ನಮ್ಮ ದೇಹವನ್ನ ಉಳಿಸ್ಕೊಂಡ್ರೆ ಅಷ್ಟೇ ನಾವು ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಎಲ್ಲಾ ಜೀವಿಗಳಿಗೆ ಅನಾವಶ್ಯಕವಾಗಿ ಇವಾಗ ನಾವು ಮಾಂಸ ಭಕ್ಷಣೆಯನ್ನ ನಾವು ಮಾಡ್ಕೊಡ್ದು ಅಂತ ಹೇಳ್ತೀವಿ ಅಲ್ವಾ. ಇದೇನಪ್ಪ ಇಲ್ಲಿ ಹಾವನ್ನು ಚೇಳನ್ನ ಕೊಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಮಾಂಸ ಭಕ್ಷಣೆನ ಏನಕ್ಕೋಸ್ಕರ ಮಾಡ್ತಾ ಇದೀವಿ ಈಗ? ಹರೇ ಕೃಷ್ಣ. ಮಾಂಸ ಭಕ್ಷಣೆನ ಏನಕ್ ಮಾಡ್ತೀವಿ? ನಾಲಿಗೆ ರುಚಿ ಮಾತಾಜಿ. ನಮ್ಮ ನಾಲಿಗೆ ರುಚಿಗೋಸ್ಕರ, ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಮಾಡ್ತೀವಿ ಅಲ್ವಾ. ನಾವು ಆ ಮಾಂಸವನ್ನ ತಿಂದಲೇನು ಸಹ ನಾವು ಬದುಕಬಹುದು ಅಲ್ವಾ. ನಮ್ಗೆ ಬೇರೆ ಏನು ಸಾತ್ವಿಕ ಆಹಾರ ಇದೆಯೋ ಅದನ್ನ ತಿಂದು ನಾವು ಬದುಕಬಹುದು. ಆದ್ರೆ ಇಲ್ಲಿ ಹಾವು ಚೇಳು ಇವಾಗ ಅಯ್ಯೋ ಅದನ್ನ ನಾವು ಕೊಲ್ಲಬಾರ್ದು ಅಂತಂದ್ರೆ ಏನಾಗುತ್ತೆ, ಅದು ನಮ್ಮ ಪ್ರಾಣಕ್ಕೇನೆ ಅದು ತೊಂದರೆನ ತಂದ್ಕೊಡುತ್ತೆ ಅಲ್ವಾ. ನಾವು ಪ್ರಾಣವನ್ನೇ ಕಳ್ಕೊಬೇಕಾಗತ್ತೆ. ನಾವು ಪ್ರಾಣವನ್ನ ನಾವು ಏನ್ ಹೇಳ್ತೀವಿ ಕಾಪಾಡ್ಲಿಕ್ಕೋಸ್ಕರ ನಾವ್ ಇವಾಗ ಈ ದುಷ್ಟ ಪ್ರಾಣಿಗಳು ಏನಿದೆ, ಇದು ಹಾವನ್ನ ಚೇಳನ್ನ ನಾವು ಕೊಲ್ಲಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸಜ್ಜನರು ಕೂಡ ಒಂದು ಹಾವನ್ನು ಚೇಳನ್ನು ಸಂತೋಷವಾಗಿ ಕೊಲ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ಯಾರನ್ನ ಇಲ್ಲಿಗೆ ಹೋಲಿಸ್ತಾ ಇದಾರೆ, ಹಾವು ಚೇಳಿಗೆ ಯಾರನ್ನ ಹೋಲಿಸ್ತಾ ಇದಾರೆ ಪ್ರಹ್ಲಾದ ಮಹಾರಾಜ? ರಾಕ್ಷಸ. ಯಾರು ರಾಕ್ಷಸ? ಯಾವ ರಾಕ್ಷಸ ಅವರು? ಹರೇ ಕೃಷ್ಣ. ಯಾರಿಗೆ ಹೋಲಿಸ್ತಾ ಇದಾರೆ ಇಲ್ಲಿ ಪ್ರಹ್ಲಾದ ಮಹಾರಾಜ? ಹಾವಿಗೆ ಚೇಳಿಗೆ ಯಾರನ್ನ ಹೋಲಿಸ್ತಾ ಇದಾರೆ? ಹಿರಣ್ಯಕಶಿಪು. ಹಿರಣ್ಯಕಶಿಪುವಿಗೆ ಅವರು ಹಾವು ಚೇಳಿಗೆ ಹೋಲಿಸ್ತಾ ಇದಾರೆ. ಯಾಕಂದ್ರೆ ಹಿರಣ್ಯಕಶಿಪು ಇವಾಗ ದುಷ್ಟ ಅಲ್ವಾ. ಸೊ ಎಲ್ಲರಿಗೂ ಸಹ ಅನಾವಶ್ಯಕವಾಗಿ ಒಂದು ತೊಂದರೆಯನ್ನ ಕೊಡ್ತಾ ಇದ್ದಾನೆ ಅವನ ಸಂತೋಷಕ್ಕೋಸ್ಕರ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ. ಹಾಗೆಯೇ ಈಗ ಈ ರಾಕ್ಷಸನು ಸತ್ತಿರುವುದರಿಂದ ಸಮಸ್ತ ಲೋಕಗಳು ಸಂತೋಷ ಪಟ್ಟಿವೆ. ಇವಾಗ ಹಾವು ಚೇಳನ್ನ ಇವಾಗ ಕೊಂದ್ರೆ ಸಜ್ಜನರು ಸಹ ಸಂತೋಷ ಪಡ್ತಾರೆ. ಅದೇ ತರನೇ ಇವಾಗ ನಮ್ಮ ತಂದೆನೂ ಸಹ ಹಾವು ಚೇಳಿನ ತರನೇ ಅವನು ಸಹ ದುಷ್ಟ. ಈಗ ಅವನನ್ನ ಸಂಹಾರ ಮಾಡೋದಕ್ಕೆ ಇಡೀ ಲೋಕವೇ, ಇಡೀ 14 ಲೋಕಗಳು ಸಹ ಸಂತೋಷ ಪಟ್ಟಿದೆ. ಈಗ ಅವ್ರಿಗೆ ವಿಶ್ವಾಸ ಬಂದಿದೆ. ಯಾಕಂದ್ರೆ ಮತ್ತೆ ಅವ್ರಿಗೆ ಇವಾಗ ಯಾರಿಂದನೂ ಸಹ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ಸಮಸ್ತ ಲೋಕದಲ್ಲಿರುವಂತಹ ಎಲ್ಲಾ ಜೀವರಾಶಿಗಳು ಸಹ ಈಗ ಸಂತೋಷ ಪಟ್ಟಿದ್ದಾರೆ. ಮತ್ತೆ ಅವರಿಗೆ ವಿಶ್ವಾಸ ಬಂದಿದೆ, ಈ ಸಂತೋಷ ಚಿರಕಾಲ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಶ್ವಾಸ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಭೀತಿಯಿಂದ ಮುಕ್ತರಾಗುವುದಕ್ಕಾಗಿ ಅವರು ನಿನ್ನ ಈ ದಿವ್ಯ ಮಂಗಳ ರೂಪವನ್ನ ಸದಾ ನೆನೆಯುತ್ತಿರುತ್ತಾರೆ ಅಲ್ವಾ. ನೋಡಿ, ಅದು ಎಷ್ಟು ಉಗ್ರವಾದ ರೂಪ. ಆದ್ರೆ ಭಗವಂತ ಯಾವುದೇ ಒಂದು ರೂಪದಲ್ಲಿ ಬಂದ್ರೂ ಸಹ ಅದು ದಿವ್ಯ ಮಂಗಳ ರೂಪ. ಅದು ನಮಗೆ ಶುಭವನ್ನ ತಂದ್ಕೊಡುತ್ತೆ, ಮಂಗಳವನ್ನ ಅದು ನಮಗೆ ಉಂಟು ಮಾಡುತ್ತೆ. ಅದಕ್ಕೆ ಆ ರೂಪ ದಿವ್ಯ ಮಂಗಳ ರೂಪ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಯೂಶಲಿ ನಮ್ಗೆ ಏನು
ಅಲ್ವಾ. ಶೂಕರ ರೂಪದಲ್ಲಿ ಬಂದ್ರೆ ಇವಾಗ ಹಂದಿ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ತುಂಬಾ ಅಸಹ್ಯಕರ ಪ್ರಾಣಿ ಅಲ್ವಾ. ಅದು ಕೊಚ್ಚೆಯಲ್ಲಿರುತ್ತೆ, ನಾವ್ ಅದನ್ನ ಎಷ್ಟು ಅಸ್ಪೃಶ್ಯ ಅಂತ ಹೇಳ್ತೀವಿ, ಅದನ್ನ ತೂ ಛೀ ಅಂತ ಹೇಳ್ತೀವಿ. ಆದ್ರೆ ಭಗವಂತ ಆ ಒಂದು ಹಂದಿ ರೂಪ ತಗೊಂಡ್ ಬಂದಾಗ್ಲೂ ಸಹ ಅವರು ನಮ್ಗೆ ದಿವ್ಯ ಮಂಗಳ ರೂಪ ಅಲ್ವಾ. ನಿಮಗ್ ಗೊತ್ತಿರೋ ಹಾಗೇನೆ, ನೀವು ಆ ವರಾಹ ಅವತಾರದಲ್ಲಿ ಅವರು ಆ ಬ್ರಹ್ಮನ ಆ ನಾಸಿಕದಿಂದ ಹೊರಗಡೆ ಬಂದ್ಮೇಲೆ ಅವರು ದೊಡ್ಡ ಒಂದು ಬೆಟ್ಟದ ತರ ಅವರ ದೇಹವನ್ನ ಅವರು ಬೆಳೆಸ್ಕೋತಾರೆ ಅಲ್ವಾ. ಅದಾದ್ಮೇಲೆ ಅವ್ರು ಒಂದ್ಸತಿ ತಮ್ಮ ಏನು ದೇಹವನ್ನ ಅವ್ರೊಂದ್ಸತಿ ಈಗ ಅಲ್ಲಾಡಿಸ್ತಾರೆ ಅಲ್ವಾ. ಅಲ್ಲಾಡಿಸಿದಾಗ ಏನಾಗುತ್ತೆ, ಅವರ ದೇಹದಿಂದ ಆ ನೀರಿನ ಹನಿಗಳು ಎಲ್ಲ ಕಡೆ ಬೀಳುತ್ತೆ. ಅದು ಬ್ರಹ್ಮನ ಲೋಕದಿಂದ ಕೆಳಗಡೆ ಅದು ಪ್ರೋಕ್ಷಣೆ ತರ ಆಗುತ್ತೆ. ಅವಾಗ ಎಲ್ಲರನ್ನು ಸಹ ಯಾವ ಒಂದು ಅಂದ್ರೆ ಭಾವನೆಯನ್ನ ಅವರು ಹೊಂದುತ್ತಾರೆ, ಯಾರೆಲ್ಲ ದೇಹದ ಮೇಲೆ ಆ ಒಂದು ರೋಮದಿಂದ ಬಂದಿರುವಂತಹ ಆ ವರಹ ರೂಪದ ಆ ಒಂದು ರೋಮದಿಂದ ಬಂದಿರುವಂತಹ ನೀರು ಎಲ್ಲರ ಮೇಲೆ ಪ್ರೋಕ್ಷಣೆ ಆದಾಗ ಅವರು ಎಂತಹ ಒಂದು ಭಾವನೆಯನ್ನ ಅವರು ಹೊಂದುತ್ತಾರೆ. ದೇವಾಂದೇವತೆಗಳು ಬ್ರಹ್ಮನೂ ಸೇರಿಸಿ ಪುನೀತರಾದರು. ಎಲ್ಲರೂ ಸಹ ನಾವು ಪಾವನರಾದ್ವಿ ಅಂತ ಹೇಳ್ತಾರೆ. ಇವಾಗ ನಾವು ಗಂಗೆಯಲ್ಲಿ ಮುಳುಗಿದಾಗ ನಾವು ಹೇಗೆ ನಮ್ಮ ಮನಸ್ಥಿತಿ, ನಾವು ಪವಿತ್ರರಾದ್ವಿ ಅಂತ ಹೇಳ್ಬಿಟ್ಟು ನಮ್ಗೆ ಮನಸ್ಥಿತಿ ಬರುತ್ತೋ, ಅದೇ ತರ ಇಂದ ಏನಾದ್ರೂ ಒಂದು ಸಿಡಿದ್ರೆ ಅಲ್ವಾ, ನಮ್ಗೆ ಎಂತಹ ಒಂದು ಅಸಹ್ಯ ಮನಸ್ಥಿತಿ ಬರುತ್ತೆ. ಆದ್ರೆ ಭಗವಂತ ಯಾವಾಗ್ಲೂ ಸಹ ಅವರು ಮಂಗಳಕರ, ಯಾವುದೇ ಒಂದು ರೂಪದಲ್ಲಿ ಬಂದ್ರು ಸಹ ಅವರು ಮಂಗಳಕರ. ಹರೇ ಕೃಷ್ಣ. ಭಾವಾರ್ಥವನ್ನ ಓದೋಣ. ಇವಾಗ ಗೊತ್ತಾಯ್ತಲ್ಲ ಇದರಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಹಾವು ಚಳಿಗೆ ಹೋಲಿಸ್ತಾ ಇದಾರೆ ಹಿರಣ್ಯಕಶಿಪವನ್ನ. ಸೊ ಇವಾಗ ಹಿರಣ್ಯಕಶಿಪವನ್ನ ಕೊಂದಿದ್ದಕ್ಕೆ ಇಡೀ ಸಮಸ್ತ ಜಗತ್ತು ಸಂತೋಷವನ್ನ ಪಡ್ತಾ ಇದೆ. ಸೊ ಇವಾಗ ಅವರು ನಿನ್ನ ದಿವ್ಯ ರೂಪವನ್ನ ಎಲ್ಲರನ್ನೂ ಸಹ ಸ್ಮರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭಾವಾರ್ಥವನ್ನ ಓದೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಭಾವಾರ್ಥವನ್ನ ಓದಿ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಈ ಶ್ಲೋಕದಲ್ಲಿ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಸಜ್ಜನರು ಯಾವುದೇ ಜೀವಿಯನ್ನು ವಧಿಸಲು ಎಂದಿಗೂ ಇಷ್ಟಪಡದೆ ಹೋದರೂ ಹಾವು, ಚೇಳು ಮೊದಲಾದ ಅಸೂಯಾಪುರ ಜಂತುಗಳನ್ನು ಸಂತೋಷವಾಗಿಯೇ ಕೊಲ್ಲುತ್ತಾರೆ ಎನ್ನುವುದು ಹಿರಣ್ಯಕಶ್ಯಪು ವಿಷಪೂರಿತವಾದ ಒಂದು ಹಾವು ಅಥವಾ ಚೇಳಿಗಿಂತಲೂ ಕೀಳಾದ ದುಷ್ಟನಾಗಿದ್ದನು. ಹಾಗಾಗಿ ಅವನು ವಧೆಯಿಂದ ಪ್ರತಿಯೊಬ್ಬರೂ ಸಂತೋಷಪಟ್ಟರು. ಈಗ ಭಗವಂತನು ಇನ್ನೂ ಕ್ರುದ್ಧನಾಗಿರಬೇಕಾದ ಅಗತ್ಯವೇ ಇಲ್ಲ. ಭಕ್ತರು ತಮಗೆ ಶುದ್ಧನಾಗಿರಬೇಕಾದ ಅಗತ್ಯ ಇಲ್ಲ. ಭಕ್ತರು ತಮಗೆ ಅಪಾಯಮೋದಕ್ಕಿಂದಾಗಿ ನರಸಿಂಹದೇವನ ರೂಪವನ್ನು ನೆನೆಯುತ್ತಾರೆ. ಆದ್ದರಿಂದ ನರಸಿಂಹದೇವನ ಅವತಾರವು ಅಮಂಗಳಕರವಲ್ಲವೇ ಅಲ್ಲ. ಪ್ರಭುವಿನ ಅವತಾರವು ಸಭ್ಯ ಪುರುಷರಿಗೂ ಭಕ್ತರಿಗೂ ಸದಾಕಾಲವೂ ಪೂಜ್ಯನೀಯಾಗಿಯೂ ಸರ್ವಮಂಗಳಕರವೂ ಆಗಿರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇವಾಗ ನರಸಿಂಹನ ರೂಪವನ್ನು ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಅಷ್ಟು ಉಗ್ರವಾಗಿರುವಂತ ನರಸಿಂಹ, ಅವ್ರ ಬಾಯಿಂದ ಇವಾಗ ಎಲ್ಲ ರಕ್ತ ಬರ್ತಾ ಇದೆ. ಕೈಯಲ್ಲಿ ಆ ಹಿರಣ್ಯಕಶಿಪುವಿನ ಏನು ಅವರ ಕರುಳು ಎಲ್ಲ ಅಲ್ವಾ, ಕರುಳೆಲ್ಲನೂ ಸಹ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಹೂಮಾಲೆಯಾಗಿ ಅವರು ಹಾಕೊಂಡಿದ್ದಾರೆ ಅಲ್ವಾ. ಇಂತ ಒಂದು ಉಗ್ರ ರೂಪವನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ನಮಸ್ಕಾರ ಮಾಡ್ಬೇಕು ಅಂತ ಅನ್ಸುತ್ತಾ? ಇದು ಮಂಗಳಕರ ರೂಪ ಅಂತ ಅನ್ಸುತ್ತಾ? ಉಗ್ರ ರೂಪ ನಮಸ್ಕಾರ ಮಾಡಕ್ ಭಯ ಆಗುತ್ತೆ. ಸೊ ಅದನ್ನ ಪೂಜೆ ಮಾಡ್ಬೇಕಂತ ಅಥವಾ ನಮಸ್ಕಾರ ಮಾಡ್ಬೇಕು ಅಥವಾ ಮಂಗಳಕರ ರೂಪ ಅಂತ ನಮ್ಗೆ ಅನ್ಸುತ್ತಾ? ಇಲ್ಲ ಅಲ್ವಾ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದಾರೆ ಅಲ್ವಾ ಪ್ರಹ್ಲಾದ. ಏನಂತ ಹೇಳ್ತಾ ಇದಾರೆ, ಯಾಕೆ ಅದು ನಮ್ಗೆ ಇವಾಗ ಅಮಂಗಳಕರ ಅಲ್ಲ, ಅದು ಮಂಗಳಕರ ರೂಪ ಅಂತ ಹೇಳ್ತಾ ಇದಾರೆ ಇಲ್ಲಿ ಪ್ರಹ್ಲಾದ ಮಹಾರಾಜ? ದುಷ್ಟರನ್ನ ಸಂಹಾರ ಮಾಡಿದಾನೆ. ದುಷ್ಟರನ್ನ ಸಂಹಾರ ಮಾಡಿ ನಮ್ಗೆ ಸಂತೋಷವನ್ನ ತಂದ್ಕೊಟ್ಟಿರುವಂತಹ ರೂಪ ಅದು. ಅದಿವಾಗ ನಮ್ಗೆ ಇವಾಗ ಎಲ್ಲ ಅಸಂತೋಷವನ್ನ, ಎಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಹೋಗ್ಲಾಡ್ಸಿರೋದಿಕ್ಕೆ ಆ ರೂಪ, ಅಂತಹ ರೂಪ ಇವಾಗ ಮಂಗಳಕರ ಅಂತೀರಾ ಅಥವಾ ಅಮಂಗಳಕರ ಅಂತೀರಾ? ಮಂಗಳಕರವೇ ಮಾತಾಜಿ ಅಲ್ವಾ, ಮಂಗಳಕರ ರೂಪ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಅರ್ಥ ಮಾಡಿಸ್ತಿದ್ದಾರೆ. ಇಲ್ಲಂದ್ರೆ ನಾವು ಸಹ ಹಾಗೆ ಅನ್ಕೊಂಡಿದ್ವಿ ಅಲ್ವಾ, ಅಪ್ಪ ಇದೇನಿದು ಈ ತರ ಒಂದು ರೂಪ, ಇದು ಎಷ್ಟು ಭಯಂಕರವಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಆ ರೂಪದಲ್ಲಿ ಅವರು ನಮ್ಮೆಲ್ಲರ ಕಷ್ಟಗಳನ್ನ ಅವರು ಹೋಗ್ಲಾಡ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಒಬ್ರದಲ್ಲ ಇಬ್ರದಲ್ಲ, ಇಡೀ 14 ಲೋಕಗಳ ಸಮಸ್ತ ಜನಗಳ ಆ ಕಷ್ಟಗಳನ್ನ ಅವರು ಹೋಗ್ಲಾಡ್ಸಿದ್ದಾರೆ. ಅದಕ್ಕೆ ಇದು ಸದಾಕಾಲ ಇದು ಪೂಜನೀಯವೂ ಸರ್ವಮಂಗಳವೂ ಆಗಿರುತ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಸಹ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 15 ಹೋಗೋಣ.
नाहं बिभेम्यजित ते अतिभयानकास्य जिह्वार्कनेत्रा भ्रुकुटीरब सोग्रदंष्ट्रात् आन्त्रस्रजः क्षतज केशरशङ्कुकर्णा निह्रादभीता दिगिबादरि भिन्नखाग्रात् नाहं बिभेम्यजित ते अतिभयानकास्य जिह्वार्कनेत्रा भ्रुकुटीरबसोग्रदंष्ट्रात् आन्त्रस्रजः क्षतज केशरशङ्कुकर्णा निर्हादभीता दिगिबादरि भिन्नखाग्रात् नाहं बिभेम्यजित ते अतिभयानकास्य जिह्वार्कनेत्र कुटीरभ सोग्रदंष्ट्रात् आन्त्रस्रजः क्षतज केशरशङ्कुकर्णान् ನಿಹ್ರಾದಭೀತಾ ದಿಗಿಬಾದರಿ ಭಿನ್ನ ಖಾಗ್ರಾತ್. ಹರೇ ಕೃಷ್ಣ ಮಾತಾಜಿಗಳೇ, ಇದು ನಾನು ಒಂದು ಲೈನ್ ಹೇಳಿದಾದ್ಮೇಲೆ ನೀವು ಅದನ್ನ ರಿಪೀಟ್ ಮಾಡಿ. ನಾಹಂ ಬಿಬೇಮೀಜಿತ ತೇ ಅತಿ ಭಯಾನಕಾಸ್ಯ ಜಿಹ್ವಾರ್ಕನೇತ್ರ ಕುಟೀರಬ ಸೋಗ್ರದಂಷ್ಟ್ರಾತ್ ಆಂತ್ರಸ್ರಜಃ ಕ್ಷತಜ ಕೇಶರಶಂಕುಕರ್ಣಾ ನಿಹ್ರಾದಭೀತಾ ದಿಗಿಬಾದರಿ ಭಿನ್ನ ಖಾಗ್ರಾತ್ ಒಮ್ಮೆ ಓದೋಣಂತೆ. ನಾಹಂ ಬಿಬೇಮ್ಯಜಿತ ತೇ ಅತಿ ಭಯಾನಕಾಸ್ಯ जिह्वार्कनेत्रा भ्रुकुटीरब सोग्रदंष्ट्रात् आन्त्रस्रजः क्षतज केशरशङ्कुकर्णा निर्हादभीत दिगिबादरि भिन्न खाग्रात् ಹರೇ ಕೃಷ್ಣ. ಯಾರಾದ್ರೂ ಇದು ಒಂದ್ಸತಿ ಓದ್ಬಿಟ್ಟು ಇದನ್ನ ವರ್ಡ್ ಟು ವರ್ಡ್ ಮೀನಿಂಗ್ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನಾಹಂ ಬಿಭೇಮ್ಯಜಿತ ತೇತಿ ಭಯಾನಕಾಸ್ಯ ಜಿಹ್ವಾರ್ಕನೇತ್ರ ಭ್ರುಕುಟೀರಬಸೋಗ್ರದಂಷ್ಟ್ರಾತ್ ಆಂತ್ರಸ್ರಜಃ ಕ್ಷತಜ ಕೇಶರಶಂಕುಕರ್ಣಾ ನಿರ್ಹ್ರಾದಭೀತಾ ದಿಗಿಬಾದರಿ ಭಿನ್ನ ಖಾಗ್ರಾತ್. ನಾ ಇಲ್ಲ, ಅಹಂ ನಾನು, ಬಿಬೇಮಿ ಹೆದರುವುದು, ಅಜಿತ ಹೇ ಯಾರೂ ಗೆಲ್ಲಲಾಗದ ಪರಮ ವಿಜಯಶಾಲಿಯೇ, ತೇ ನಿನ್ನ, ಅತಿ ಬಹು ಭಯಾನಕ ಭಯಂಕರವಾದ, ಆಸ್ಯ ಹಾಯಿ, ಜೀವ ನಾಲಗೆ, ಅರ್ಕನೇತ್ರ ಸೂರ್ಯನಂತೆ ಹೊಳೆಯುವ ಕಣ್ಣುಗಳು, ಭ್ರುಕುಟಿ ಗಂಟಿಕ್ಕಿದ ಹುಬ್ಬು, ರಭಸ ಬಲವಾದ ಉಗ್ರದಂಷ್ಟ್ರಾತ್ ಭೀಕರವಾದ ಕೋರೆ ಹಲ್ಲುಗಳು, ಆಂತ್ರಸ್ರಜಃ ಕರುಳಿನ ಮಾಲೆ, ಕ್ಷತಜ ರಕ್ತಸಿಕ್ತವಾದ, ಕೇಶರ ಕೇಸರ, ಶಂಕುಕರ್ಣಾತ್ ಗೂಟದಂತಿರುವ ಕಿವಿಗಳು, ನಿರ್ಹ್ರಾದ ಗರ್ಜನೆ ನೀನು ಮಾಡಿದ, ಭೀತ ಹೆದರುವಂತಹ, ದಿಗಿಬಾತ್ ದಿಗ್ಗಜಗಳು ಕೂಡ, ಅರಿಬೀತ್ ಹಗೆಗಳನ್ನು ಸೀಳುವ, ನಖ ಅಗ್ರಾತ್ ಚೂಪಾದ ಉಗುರುಗಳಿಗೆ. ಅನುವಾದ ಓದ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಇವಾಗ ನಿಮ್ಗೆ ಏನಾದ್ರೂ ಇವಾಗ ನಿಮ್ಮ ಜೀವನದಲ್ಲೇನೆ ತುಂಬಾ ಭಯಾನಕವಾದ ಒಂದು ರೂಪನೇ ಆಗ್ಲಿ ಅಥವಾ ಒಂದು ದೃಶ್ಯನೇ ಆಗ್ಲಿ ಅಂದ್ರೆ ನೀವ್ ಏನನ್ನ ಹೇಳ್ತೀರಾ? ಅಂದ್ರೆ ಮಾತಾಜಿ ಯಾವ್ದಾದ್ರು ಆಕೃತಿ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ? ತುಂಬಾ ಭಯಾನಕವಾದ ರೂಪ, ಉಗ್ರ ರೂಪ ಅಂತಂದ್ರೆ? ಉಗ್ರ ನರಸಿಂಹ. ನರಸಿಂಹ ಅಂದ್ರೆ ನಿಮ್ಗೆ ಭಯ ಅನ್ಸುತ್ತೆ ಮಾತಾಜಿ? ಓಕೆ. ಯಾಕಂದ್ರೆ ಅದು ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಅಲ್ವಾ ಮಾತಾಜಿ? ಅದು
ನಾವು ಒಂದು ಏನಂತಾರೆ ಒಂದು ಮಾಧ್ಯಮ ಅಂದ್ರೆ ಟಿವಿ ಅಲ್ಲಿ ಇಲ್ಲಿ ನೋಡೋದು ಅಷ್ಟೇ ಅನ್ಸಲ್ಲ, ಆದ್ರೆ ಕಣ್ಮುಂದೆನೆ ಬಂದಾಗ ಎಲ್ಲೋ ಒಂಥರ ಗಾಬರಿ ಹೌಹಾರ್ದಂಗ ಆಗುತ್ತೆ ಮಾತಾಜಿ. ಓಕೆ, ಮತ್ತೆ ಅದು ಬಿಟ್ರೆ ನರಸಿಂಹನ ಬಿಟ್ಬಿಡಿ ಪಾಪ. ನಿಮ್ಗೆ ಏನೋ ಸಡನ್ ಆಗಿ ಉಗ್ರ ರೂಪ. ರಿಯಾಕ್ಟ್ ಮಾಡೋದಕ್ ಆಗಲ್ಲ ಮಾತಾಜಿ, ಎದೆ ಜಲ್ ಅಂತ ಅನ್ಸುತ್ತೆ. ನಮ್ಗೆ Okay. ನಿಲ್ಲೋದಕ್ಕಾಗಲ್ಲ, ನಡ್ಕ ಬರುತ್ತೆ. ಖಂಡಿತ. ಹೌದು. ಓಕೆ, ಸೊ ಅದು ಬಿಟ್ರೆ ಇವಾಗ ಉಗ್ರ ನರಸಿಂಹ ಬಿಟ್ರೆ ನಿಮ್ಗೆ ಇನ್ನೇನ್ ಬರುತ್ತೆ ನಿಮ್ಗೆ? ನಂಗೆ ತುಂಬಾ ಭಯಾನಕನಪ್ಪ, ಇದು ಭಯಭೀತಗೊಳಿಸುತ್ತೆ ನನಗೆ, ಇದು ಟು ಬೇಡವೇ ಬಿ ಬೇಡ. ಫ್ರಾಂಕ್ ಮಾತಾಜಿ, ಭಯ ಅಂತ ಬರೋದು ಅಂದ್ರೆ ದೇವತೆಗಳಲ್ಲಿ ಅಂದ್ರೆ ಮಹಾಕಾಳಿ ಅವತಾರ ಇದೆ ಅಲ್ವಾ, ಅದು ತುಂಬಾ ಭಯ ಆಗುತ್ತೆ ಮಾತಾಜಿ. ಉಗ್ರ ನರಸಿಂಹ ಹೇಳಿದ್ರೆ ಅದು ದೇವರು ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿದೀವಿ, ಸೊ ಅದು ಭಯ ಆಗಲ್ಲ. ಆ ರೂಪ ನಂಗೆ ಭಯ ಆಗುತ್ತೆ ಮಾತಾಜಿ. ಓಕೆ, ಅವರು ಎಷ್ಟೊಂದು ಏನು ರುಂಡಗಳನ್ನೆಲ್ಲ ಹಾಕೊಂಡಿದಾರಲ್ವಾ, ಮಾಲೆ ತರ, ಅದಕ್ಕೆ ಭಯ ಆಗುತ್ತೆ. ನಾಲಗೆಲ್ಲ ನೋಡುವಾಗ ಭಯ ಆಗುತ್ತೆ ಅದು. ಓಕೆ ಓಕೆ, ಥ್ಯಾಂಕ್ಸ್ ಅಶ್ವಿನಿ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ ತುಂಬಾ ಭಯಾನಕವಾದದ್ದು ನಿಮ್ಗೆ ಅಂದ್ರೆ ಏನಂತ? ಹರೇ ಕೃಷ್ಣ. ಕೆಲವೊಂದು ಅಜ್ಞಾತ ಸ್ಥಳಗಳು ಬಹಳ ಭಯಾನಕವಾಗಿ ಇರುತ್ತೆ ಮಾತಾಜಿ. ಇವಾಗ ಟಿವಿಯಲ್ಲಿನೇ ಒಂದೊಂದು ಶಬ್ದಗಳು ಬಂದ್ರೆ ನಮಗೆ ಭಯ ಆಗುತ್ತಲ್ವಾ, ಅಲ್ಲಿ ಏನು ಇಲ್ದಲೇ ಇರಬಹುದು, ಒಂದು ಹಾ. ಶಬ್ದವನ್ನ ಕೇಳಿ ನಾವು ಭಯ ಪಡ್ತೀವಿ ಅಲ್ವಾ? ಕೆಲವು ಪ್ಲೇಸ್ ಬಹಳ ನಿಜವಾಗ್ಲೂನು ಭಯಾನಕವಾಗೇ ಇರುತ್ತೆ ಮಾತಾಜಿ. ಅಲ್ಲಿ ಭಗವಂತನ ಅಲ್ವಾ? ಇರುವಿಕೆನೇ ಇರೋದಿಲ್ಲಲ್ಲ ಮಾತಾಜಿ, ಅಲ್ಲಿ ಏನೇನು ಅಂತ ಸ್ಥಳ ಅದು ಅಜ್ಞಾತ ಸ್ಥಳ ಅಂತ. ಕತ್ತಲಂದ್ರೂ ಭಯ ಅನ್ಸುತ್ತೆ ಅಲ್ವಾ ನಮ್ಗೆ, ಕತ್ತಲಂದ್ರೂ ಭಯ ಅನ್ಸುತ್ತೆ ಅಲ್ಲ? ಮತ್ತೆ ಅದೇ ತರ ಇನ್ನೇನು ಇನ್ ಯಾರು ದೆವ್ವ ಭೂತ ಏನು ಹೇಳಲೇ ಇಲ್ಲ. ನನ್ ದೆವ್ವ ಭೂತ ಪ್ರೇತಗಳ ವಾಸಸ್ಥಾನ ಭಯಾನಕ ಮಾತಾಜಿ. ಅಲ್ಲ ಮತ್ತಾಜಿ, ನಮ್ಮ ಮನೇಲಿ ನನ್ ಮೊಮ್ಮಗನಿಗೆ ಸೊಳ್ಳೆ ಜಿರಳೆ ಅಲ್ಲಿ ಏನ್ ನೋಡಿದ್ರು ಭಯ, ಹಂಗೆ ಓಡಾಗಿ ಈಚೆ ನಿಂತ್ಕೊಂಡ್ಬಿಡ್ತಾನೆ. ಓಕೆ, ಸೊ ಇವಾಗ ನಾವು ನೋಡಿದ್ವಿ ಅಲ್ವಾ ಏನೆಲ್ಲ ಭಯ, ಒಬ್ಬೊಬ್ರು ಒಂದೊಂದು ಭಯ ಅಂತ. ಈಗ ಪ್ರಹ್ಲಾದನಿಗೆ ಏನ್ ಭಯ ಅಂತ ಹೇಳ್ಬಿಟ್ಟು ನೋಡೋಣ. ಪ್ರಹ್ಲಾದನಿಗೆ ಏನಾದ್ರೂ ಭಯ ಅನ್ನೋದು ಇರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಮಾತಾಜಿ. ಅವ್ನು ಭಯ ಹೆದರೋದಿಲ್ಲ ಅವ್ನಿಗೆ. ಮಾತಾಜಿ. ಅಲ್ವಾ? ಸಂತೋಷ ಎಷ್ಟೆಲ್ಲ ತರ ಅವರು ಹಿರಣ್ಯಕಶಿಪು ಅವನನ್ನ ಸಂಹಾರ ಮಾಡ್ಲಿಕ್ಕೆ ನೋಡ್ತಾರೆ ಅಲ್ವಾ, ಅವನ ಮೃತ್ಯುವನ್ನ ನೋಡಿನೇ ಅವನು ಭಯ ಪಟ್ಕೊಂಡಿಲ್ಲ ಅಲ್ವಾ? ಹೌದು. ಅವ್ನಿಗೆ ಇವಾಗ ಮಾತಾಜಿ. ಉಗ್ರ ನರಸಿಂಹನನ್ನ ನೋಡಿ ಭಯ ಆಗತ್ತಾ? ಇಲ್ಲ ಮಾತಾಜಿ. ಇಲ್ಲ ಇಲ್ಲ ಮಾತಾಜಿ. ಅಲ್ವಾ? ನೋಡೋಣ ಇವಾಗ. ಅಂದ್ರೆ ಇವಾಗ ಉಗ್ರ ನರಸಿಂಹನನ್ನ ನೋಡಿ ಪ್ರಹ್ಲಾದ ಮಹಾರಾಜನಿಗೆ ಏನಾದ್ರೂ ಭಯ ಆಯ್ತಾ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಅನುವಾದವನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಹರೇ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅಜೇಯನಾದ ಸ್ವಾಮಿಯೇ, ನಿನ್ನ ಭಯಾನಕವಾದ ಮುಖದಿಂದಾಗಲಿ ನಾಲಿಗೆಯಿಂದಾಗಲಿ ನಾನು ನಿಜವಾಗಿಯೂ ಹೆದರಿಕೊಂಡಿಲ್ಲ. ಸೂರ್ಯನಂತೆ ಕೋರೈಸುವ ನಿನ್ನ ಕಣ್ಣುಗಳಾಗಲಿ ಕೆರಳಿದ ಹುಬ್ಬುಗಳಿಗಾಗಲಿ ನನ್ನನ್ನು ನಡುಗಿಸಿಲ್ಲ. ಹರಿತವಾದ ದಾಡಿಗಾಗಲಿ ಕರುಳು ಮಾಲೆಗಾಗಲಿ ರಕ್ತದಿಂದ ತೊಯ್ದ ಕೇಸರದಿಂದಾಗಲಿ ಶಂಖದಂತೆ ಉದ್ದವಾದ ಕಿವಿಗಳಿಂದಾಗಲಿ ನಾನು ಹೆದರಿಲ್ಲ. ಆನೆಗಳು ಭೀತಿಯಿಂದ ನಡುಗಿ ಓಡುವಂತೆ ಮಾಡುವ ನಿನ್ನ ಭೀಷಣ ಗರ್ಜನೆಗೂ ಶತ್ರುಗಳನ್ನು ಸೀಳಲೆಂದೇ ಇರುವ ಹರಿತವಾದ ಉಗುರುಗಳಿಗೂ ನಾನು ಹೆದರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ಆ ಉಗ್ರ ಸ್ವರೂಪವನ್ನ ಇಲ್ಲಿ ಪ್ರಹ್ಲಾದ ಮಹಾರಾಜ ವರ್ಣಿಸ್ತಾ ಇದ್ದಾರೆ ಅಲ್ವಾ. ಅವ್ರದ್ದು ಪ್ರತಿಯೊಂದು ಅಂಗಾಂಗಗಳು ಸಹ ಉಗ್ರವಾಗಿದೆ ಅಲ್ವಾ, ಯಾವುದಕ್ಕೂ ಸಹ ನಾನು ಎದುರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ ಎಷ್ಟು ಭಯಾನಕವಾಗಿದೆ, ನಾಲಿಗೆನೂ ಸಹ ಎಷ್ಟು ಏನೋ ಭಯಾನಕವಾಗಿದೆ, ಕಣ್ಣುಗಳು ಯಾವ ತರ ಇದೆ, ಸೂರ್ಯನಂತೆ ಕೋರೈಸ್ತಾ ಇದೆ ಅಲ್ವಾ. ನಮ್ಗೆ ಇದನ್ನ ನೋಡಿದ್ರೆ ನಮ್ಗೆ ಇನ್ನ ಒಂದು ಸಂದರ್ಭ ಜ್ಞಾಪಕ ಬರುತ್ತೆ. ಯಾರಿಗಾದ್ರೂ ಜ್ಞಾಪಕ ಬಂತ ಇದನ್ನ ಓದಿದಾಗ? ಇದೇ ತರ ಒಬ್ಬ ಭಕ್ತನು ಸಹ ಎದುರ್ಕೋತಾರೆ ಒಂದು ರೂಪವನ್ನ ನೋಡಿ, ಭಗವಂತನ ವಿಶ್ವರೂಪ ಮಾತಾಜಿ ಅರ್ಜುನ ಅಲ್ವಾ. ಅರ್ಜುನನು ಸಹ ಹೆದರ್ಕೋತಾರೆ ಅಲ್ವಾ ಕೃಷ್ಣನ ಆ ವಿಶ್ವರೂಪವನ್ನ ನೋಡಿದಾಗ. ಇಲ್ಲಿ ಅದೇ ತರನೇ, ಆದ್ರೆ ಇಲ್ಲಿ ಅವ್ರು ಎದುರ್ಕೋತಾ ಇಲ್ಲ. ಪ್ರಹ್ಲಾದ ಅಷ್ಟು ಪುಟ್ಟ ಬಾಲಕ, ಅವನು ಎದುರ್ಕೋತಾ ಇಲ್ಲ. ಸೂರ್ಯನಂತೆ ಕೋರೈಸುವ ಕಣ್ಣುಗಳಿಗಾಗ್ಲಿ ಕೆರಳಿದ ಹುಬ್ಬುಗಳಿಗಾಗ್ಲಿ ಅದು ನನ್ನ ನಡಗಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಭಗವಂತನ ಆ ದಾಡೆ ಆಗ್ಲಿ ಅಥವಾ ಕರುಳು ಮಾಲೆಗಳಿಂದ ತೊಯ್ಯಿರುವಂತಹ ಅವರ ಕೂದಲುಗಳು ಕೇಸರ, ಅದರಿಂದನೂ ನಾನು ಎದುರ್ಕೋತಾ ಇಲ್ಲ. ಅವರ ಕಿವಿಗಳು ಮಾಮೂಲಿ ಇಲ್ಲ, ಅದು ಶಂಖದಂತೆ ಉದ್ದವಾಗಿದೆ ಅಲ್ವಾ. ಸ್ವಲ್ಪ ಬದಲಾವಣೆ ಇದ್ರೇನೆ ನಮ್ಗೆ ಯಾರ್ದಾದ್ರೂ ಒಂದು ದೇಹದಲ್ಲಿ ಅದನ್ನ ನೋಡಿ ನಾವೇನೆ ನೋಡ್ತಾನೆ ಇರ್ತೀವಿ ಅಲ್ವಾ, ನಮ್ಗೆನೆ ಒಂಥರ ಅನಿಸ್ತಾ ಇರುತ್ತೆ. ಆದ್ರೆ ಇಲ್ಲಿ ಶಂಖದಂತೆ ಉದ್ದವಾಗಿರೋ ಕಿವಿಗಳಿಂದಾಗ್ಲಿ ನಾನು ಎದುರ್ಕೋತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಗರ್ಜನೆ ಯಾವ ತರ ಇದೆ, ಇವಾಗ ಆನೆಗಳು ಭೀತಿಯಿಂದ ನಡುಗಿ ಓಡುವಂತೆ, ಅಂದ್ರೆ ಆನೆಗಳು ಯಾವ್ದಕ್ಕೂ ಎದುರ್ಕೊಳ್ಳೋದಿಲ್ಲ, ಆ ಆನೆಗಳನ್ನೇ ಈಗ ಭೀತಿಯಿಂದ ನಡುಗಿ ಓಡೋಗೋ ತರ ಅಷ್ಟು ಭೀಷಣ ಗರ್ಜನೆ ಇದೆ. ಮತ್ತೆ ಅವರ ಉಗುರುಗಳು ಯಾವ ತರ ಇದೆ ಅಲ್ವಾ, ಒಂದು ಆಯುಧ ತರನೇ ಇದೆ, ಸೀಳೋ ತರ, ಯಾರನ್ನ ಶತ್ರುಗಳನ್ನ ಸೀಳಲೆಂದೇ ಇರುವಂತಹ ಹರಿತವಾದ ಉಗುರುಗಳಿಗೂ ಸಹ ನಾನು ಎದುರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ವಾ ಪ್ರಹ್ಲಾದ. ಮತ್ತೆ ಹಾಗಾದ್ರೆ ಏನಕ್ಕೆ ಎದುರ್ತಾರೆ ಅಂತ ಹೇಳ್ಬಿಟ್ಟು ಏನಾದ್ರು ಮುಂದೆ ಹೇಳ್ತಾರ ನೋಡೋಣಂತೆ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಭಗವಾನ್ ನರಸಿಂಹದೇವನ ಭೀಷಣ ರೂಪವು ನಿಜವಾಗಿಯೂ ಭಕ್ತರಲ್ಲದವರ ಎದೆ ನಡುಗಿಸುವಂತಹದೇ ಆಗಿತ್ತು. ಆದರೆ ಪ್ರಹ್ಲಾದ ಮಹಾರಾಜನನ್ನು ಆ ಉಗ್ರ ರೂಪವು ಸ್ವಲ್ಪವಾದರೂ ತಲ್ಲಣಗೊಳಿಸಲಿಲ್ಲ.
ಸಿಂಹವನ್ನು ನೋಡಿ ಇತರ ಪ್ರಾಣಿಗಳು ಹೆದರಿಕೊಳ್ಳಬಹುದು, ಆದರೆ ಆ ಸಿಂಹದ ಮರಿಗಳು ಹೆದರುವುದಿಲ್ಲ. ಸಮುದ್ರದ ಭೀಷಣ ಜಲರಾಶಿಯು ನೆಲದ ಮೇಲಿರುವ ಜೀವಿಗಳಿಗೆ ನಿಜವಾಗಿ ಭಯಾನಕವಾಗಿರುತ್ತದೆ, ಆದರೆ ಸಮುದ್ರದೊಳಗೇ ಇರುವ ಸಣ್ಣದೊಂದು ಮೀನು ಕೂಡ ಅದಕ್ಕೆ ಹೆದರುವುದಿಲ್ಲ. ಏಕೆಂದರೆ ಆ ಸಣ್ಣ ಮೀನು ಆ ಅಗಾಧ ಸಾಗರದಲ್ಲಿ ಆಶ್ರಯವನ್ನು ಪಡೆದಿದೆ. ನದಿಯಲ್ಲಿ ಪ್ರವಾಹವು ಉಕ್ಕಿ ಬಂದಾಗ ಅದು ಭಾರೀ ಆನೆಗಳನ್ನೇ ಕೊಚ್ಚಿಕೊಂಡು ಹೋಗಿಬಿಡುತ್ತದೆ, ಆದರೆ ಸಣ್ಣ ಮೀನುಗಳು ಲೀಲಾಜಾಲವಾಗಿ ಪ್ರವಾಹದೆದುರು ಈಜಿಕೊಂಡು ಹೋಗುತ್ತವೆ ಎಂದು ಹೇಳಲಾಗಿದೆ. ಆದ್ದರಿಂದ ಭಗವಂತನು ದುಷ್ಕೃತಿಗಳನ್ನು ದುರ್ಜನರನ್ನು ಸಂಹರಿಸುವುದಕ್ಕಾಗಿ ಉಗ್ರ ರೂಪವನ್ನು ಧರಿಸಿದರೂ ಭಕ್ತರು ಅವನನ್ನು ಪೂಜಿಸುತ್ತಾರೆ. ಕೇಶವ ಧೃತ ನರಹರಿ ರೂಪ ಜಯ ಜಗದೀಶ ಹರೇ. ಭಕ್ತನು ಸದಾ ಕಾಲವು ಭಗವಂತನನ್ನು ಅವನ ಪ್ರಸನ್ನವೋ ಉಗ್ರವೋ ಯಾವುದೇ ರೂಪದಲ್ಲಾಗಲಿ ಪೂಜಿಸುವುದರಲ್ಲಿ ಮತ್ತು ಅವನ ಮಹಿಮೆಗಳನ್ನು ಕೊಂಡಾಡುವುದರಲ್ಲಿ ಸಂತೋಷ ಪಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಇಲ್ಲಿ ಏನ್ ಅರ್ಥ ಆಯ್ತು ಹೇಳ್ತೀರಾ ಮಾತಾಜಿ? ಪಾರ್ವತಮ್ಮ ಮಾತಾಜಿ. ಮಾತಾಜಿ, ಹಾ, ನರಸಿಂಹದೇವ ಯಾವುದೇ ರೂಪದಲ್ಲಿ ಬಂದಿದ್ರು ಭಕ್ತರ ಅಲ್ಲದೆ ಇರೋರಿಗೆ ಎದೆ ನಡುಗಿಸುತ್ತೆ, ಭಯ ಬರುತ್ತೆ. ಭಕ್ತರಾದವ್ರಿಗೆ ಯಾವುದೇ ಒಂದು ಭಯ ಇರೋದಿಲ್ಲ. ಎಲ್ಲ ರೂಪವನ್ನು ಅವರು ಪಾಸಿಟಿವ್ ಆಗಿ ತಗೊಳ್ತಾರೆ ಮಾತಾಜಿ ಭಕ್ತರು. ಮತ್ತೆ ನದಿಗಳಲ್ಲಿ ಭಾರಿ ಪ್ರವಾಹ ಬಂದ್ರೇನು, ಸಮುದ್ರ ಅಗಾಧವಾಗಿದ್ರೇನು ಅಲ್ಲಿರುವಂತ ಸಣ್ಣ ಸಣ್ಣ ಜಲ ಜೀವಿಗಳು ಎದುರೋದಿಲ್ಲ, ಆದ್ರೆ ಬೇರೆ ಜೀವಿಗಳಾದ್ರೆ ತುಂಬಾ ಎದುರ್ಕೊಳ್ತವೆ. ಇಲ್ಲಿ ಭಕ್ತರಿಗೆ ಯಾವುದೇ ಒಂದು ಭಯ ಇರೋದಿಲ್ಲ ಅನ್ನೋದು ಮಾತಾಜಿ ಇದರ ಒಂದು ತಾತ್ಪರ್ಯ. ಹಾ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಅಲ್ವಾ. ನೋಡಿ, ಪ್ರಭುಪಾದರು ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದಾರಲ್ವಾ. ಈಗ ಯಾಕೆ ಪ್ರಹ್ಲಾದನ್ಗೆ ನರಸಿಂಹನನ್ನ ನೋಡಿದ್ರೆ ಭಯ ಆಗ್ತಾ ಇಲ್ಲ? ಅವರು ನಿಜವಾದ ಭಕ್ತರು ಮಾತಾಜಿ, ಸಣ್ಣ ಮಗುವಿಂದ ಹರಿಭಕ್ತರು. ಹೌದು ಮಾತಾಜಿ ಅಲ್ವಾ. ಅವ್ರಿಗೆ ಗೊತ್ತಿದೆ ಇವಾಗ ಭಗವಂತ ಅವರು ಅಂದ್ರೆ ಇವಾಗ ಭಗವಂತ ಅವರು ಈ ರೂಪದಲ್ಲಿ ಬಂದಿದ್ದಾರೆ, ನರಸಿಂಹ ರೂಪದಲ್ಲಿ ಉಗ್ರ ರೂಪದಲ್ಲಿ ಬಂದಿದ್ದಾರೆ ಅಂತ ಗೊತ್ತು. ಅವರು ನನ್ನನ್ನ ರಕ್ಷಕ ಅಂತ ಗೊತ್ತು, ನನ್ನ ತಂದೆ ಅಂತ ಗೊತ್ತು ಅಲ್ವಾ. ಇವಾಗ ಸಿಂಹವನ್ನ ನೋಡಿದ್ರೆ ನಾವೆಲ್ಲ ಭಯ ಪಡ್ಕೋತೀವಿ ಅಲ್ವಾ. ಆದ್ರೆ ಸಿಂಹದ ಹತ್ರ ಹೋಗ್ಲಿಕ್ಕೆ ಭಯ ಪಡ್ಕೊಳತ್ತಾ? ಇಲ್ವಾ ಮಾತಾಜಿ? ಇಲ್ಲ, ಯಾಕಂದ್ರೆ ಅದಕ್ಕೆ ಗೊತ್ತು ನನ್ನ ತಂದೆ ತಾಯಿ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ನನ್ನ ತಂದೆ ತಾಯಿ ಯಾವತ್ತು ನನಗೆ ಕ್ಷೇಮ ಅಂದ್ರೆ ಅವ್ರ ಕ್ಷೇಮವನ್ನೇ ಕೋರ್ತಾರೆ, ಯಾವತ್ತು ನನಗೆ ತೊಂದರೆಯನ್ನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸಿಂಹದ ಮರಿಗೆ ಗೊತ್ತಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಸಿಂಹದ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಇಲ್ಲ. ಅದೇ ತರನೇ ಈಗ ನರಸಿಂಹನ ಹತ್ರ ಅವ್ರು ಎಂತದೇ ಉಗ್ರ ರೂಪದಲ್ಲಿ ಇದ್ರೂ ಸಹ ಪ್ರಹ್ಲಾದನಿಗೆ ನರಸಿಂಹನ ಹತ್ರ ಹೋಗ್ಲಿಕ್ಕೆ ಸ್ವಲ್ಪವೂ ಹೆದರಿಕೆ ಇಲ್ಲ ಅಲ್ವಾ. ಮತ್ತೆ ಇನ್ನೂ ಒಂದು ಇಲ್ಲಿ ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ. ಏನಂತ ಒಂದು ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ? ಮೀನು. ಹಾ ಅಲ್ವಾ. ಇವಾಗ ಮೀನು ತುಂಬಾ ಶಕ್ತಿಶಾಲಿ ಅನ್ಸುತ್ತಾ ಅಥವಾ ಆನೆ ತುಂಬಾ ಶಕ್ತಿಶಾಲಿ ಅನ್ಸುತ್ತಾ ನಮ್ಗೆ? ಆನೆ ಶಕ್ತಿಶಾಲಿ ಮಾತಾಜಿ. ನೀರಿನಲ್ಲಿ ಮೀನು ಮಾತಾಜಿ, ನೆಲದಲ್ಲಿ ಆನೆ ಶಕ್ತಿಶಾಲಿ ಅಲ್ವಾ. ಆನೆ ಎಷ್ಟು ಶಕ್ತಿಶಾಲಿ ಅಲ್ವಾ. ಆದ್ರೆ ಅಗಾಧ ಸಾಗರದಲ್ಲಿ ಏನಾದ್ರೂ ಒಂದು ಅಲೆ ಬಂದ್ರೆ ಆ ಆನೆ ಅದ್ರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ. ತನ್ನ ಪ್ರಾಣವೇ ಅಂದ್ರೆ ಆನೆಯ ಪ್ರಾಣವೇ ಹೊಟ್ಟೋಗುತ್ತೆ. ಆದ್ರೆ ಅಲ್ಲಿರುವಂತಹ ಒಂದು ಚಿಕ್ಕ ಚಿಕ್ಕ ಮೀನುಗಳು ಒಂದ್ ಸ್ವಲ್ಪನೂ ಎದುರ್ಕೊಳೋದಿಲ್ಲ. ಆ ಸಾಗರದಲ್ಲಿ ಈಜಾಡ್ಲಿಕ್ಕೆ ತೇಲಾಡ್ಲಿಕ್ಕೆ ಒಂದ್ ಸ್ವಲ್ಪನೂ ಎದುರ್ಕೊಳೋದಿಲ್ಲ ಅಲ್ವಾ. ಅದೇ ತರನೇ ಇಲ್ಲಿ ಪ್ರಹ್ಲಾದ ಮಹಾರಾಜನಿಗೆ ಗೊತ್ತು, ನಾನು ತನ್ನ ತಂದೆಯ ಆಶ್ರಯದಲ್ಲಿದ್ದೀನಿ, ದೇವೋತ್ತಮ ಪರಮಪುರುಷನ ಆಶ್ರಯದಲ್ಲಿದ್ದೀನಿ ಅಂತ. ಅದಕ್ಕೆ ಅವ್ರಿಗೆ ಸ್ವಲ್ಪವೂ ಸಹ ಭಯ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಭಗವಂತ ಬಂದಿರೋದೇ ಏನಕ್ಕೋಸ್ಕರ? ಅವರು ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ. ಅವ್ರು ಯಾವುದೇ ಒಂದು ರೂಪವನ್ನ ಧರಿಸಿದ್ರು ಸಹ ಭಕ್ತರು ಅವರನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಶವ ಧೃತ ನರಹರಿ ರೂಪ ಜಯ ಜಗದೀಶ ಹರೇ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಅಲ್ವಾ. ಇದನ್ನ ನಾವೆಲ್ಲಿ ಕೇಳಿದೀವಿ? ಶ್ಲೋಕ ಅಲ್ವಾ ಅಲ್ಲ, ಜಯದೇವ ಗೋಸ್ವಾಮಿ ಅವರು ದಶಾವತಾರ ಸ್ತೋತ್ರದಲ್ಲಿ ಇದು ಬರುತ್ತೆ ಅಲ್ವಾ. ಸೊ ಇಲ್ಲಿ ನಾವು ನಮ್ಮ ಪ್ರಹ್ಲಾದ್ ಯಾವುದು ಶೀಲ ಪ್ರಭುಪಾದರು ಹೇಳಿರುವಂತಹ ಈ ನರಸಿಂಹ ಸ್ತುತಿಯಲ್ಲೂ ಸಹ ಇದು ಬರುತ್ತೆ ಅಲ್ವಾ. ಕೇಶವ ಧೃತ ನರಹರಿ ರೂಪ ಜಯ ಜಗದೀಶ ಹರೇ ಅಂತ ಹೇಳ್ಬಿಟ್ಟು ಬರುತ್ತೆ ಅಲ್ವಾ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಸೊ ಭಕ್ತನು ಸದಾ ಕಾಲವು ಭಗವಂತನನ್ನ ಅವನ ಪ್ರಸನ್ನವೋ ಉಗ್ರವೋ ಯಾವುದೇ ರೂಪದಲ್ಲಾಗಲಿ ಪೂಜಿಸುವುದರಲ್ಲಿ ಮತ್ತು ಅವನ ಮಹಿಮೆಗಳನ್ನ ಕೊಂಡಾಡುವುದರಲ್ಲಿ ಸಂತೋಷ ಪಡುತ್ತಾನೆ ಅಲ್ವಾ. ಇವಾಗ ಕೇಶವ ಅಂದ್ರೆ ಭಗವಂತ ಇವಾಗ ಯಾವ ರೂಪದಲ್ಲಿ ಬಂದಿದ್ದಾನೆ? ಅವರು ನರಹರಿ ರೂಪದಲ್ಲಿ ಬಂದಿದ್ದಾನೆ ಅಲ್ವಾ. ನಾವು ಅವರಿಗೆ ಜಯಕಾರವನ್ನ ಮಾಡ್ತೀವಿ. ಅವನು ಜಗದೀಶ ಅಂತ ಹೇಳ್ಬಿಟ್ಟು, ಜಗದೀಶ ಈ ಜಗತ್ತಿಗೆ ಅವನು ಈಶ ಭಗವಂತ ಅಲ್ವಾ. ಎಲ್ಲರನ್ನ ಅವರು ಕಾಪಾಡ್ತಾರೆ, ಅವ್ರು ಎಲ್ಲರ ತಂದೆ ಅವರು ಅಲ್ವಾ. ನಾವು ಆತರ ನಾವು ನರಸಿಂಹನನ್ನ ನಾವು ಸ್ತುತಿ ಮಾಡ್ತೀವಿ. ಅವ್ರು ಬೇರೆ ಯಾರು ಅಲ್ಲ, ಅವರು ಕೇಶವನ ರೂಪನೇ. ಅದಕ್ಕೋಸ್ಕರನೇ ಎಲ್ಲರನ್ನೂ ಸಹ ಭಕ್ತರೆಲ್ಲರನ್ನೂ ಸಹ ಅವನ ಈ ರೂಪವನ್ನ ಅವರು ಕೊಂಡಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕೊಂಡಾಡಿ ಅವರು ಸಂತೋಷವನ್ನ ಪಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಶ್ಲೋಕ 16ಕ್ಕೆ ಹೋಗೋಣ. ಇಲ್ಲಿ ಏನಕ್ಕಾದ್ರೂ ಪ್ರಹ್ಲಾದ ಮಹಾರಾಜ ಏನಕ್ಕಾದ್ರೂ ಎದುರ್ಕೋತಾರ ನೋಡೋಣಂತೆ. ಎದುರ್ಕೊಳೋದೇ ಇಲ್ವಾ? ಯಾವ್ದನ್ನು ಅವ್ರಿಗೆ ಎದುರ್ಕೊಳೋದು ಅಂತದೇ ಇಲ್ಲ ಅಂತ ಅನ್ಸುತ್ತಾ ನಮ್ಗೆ?
ಪ್ರಹ್ಲಾದ ಏನಕ್ಕಾದ್ರೂ ಎದುರ್ಕೋತಾನ? ಅವ್ರು ಮೃತ್ಯುವಿಗೆ ಇಲ್ಲ. ಎದುರ್ಕೊಂಡಿಲ್ಲ ಅಲ್ವಾ? ನಾವಿವಾಗ ನಮ್ಗೆ ಮೃತ್ಯು ಅಂದ್ರೆ ಭಯ ಅಲ್ವಾ? ನಮ್ಗೆ ಆ ಸಾವು ಅನ್ನೋ ಒಂದು ಪದವನ್ನ ಕೇಳಿದ್ರೇನೆ ಭಯ ಆಗತ್ತೆ. ರಾಕ್ಷಸರಂದ್ರೆ ಭಯ ಆಗತ್ತೆ. ಇವಾಗ ಅವನಿಗೆ ರಾಕ್ಷಸರು ಭಯ ಆಗಿಲ್ಲ, ಯಾಕಂದ್ರೆ ಅವ್ರ ಸ್ವಂತ ತಂದೆನೇ ರಾಕ್ಷಸನಾಗಿದ್ದ. ಅವನ್ ನೋಡಿದ್ರು ಭಯ ಆಗಿಲ್ಲ ಪ್ರಹ್ಲಾದ ಮಹಾರಾಜನಿಗೆ. ಮತ್ತೆ ಮೃತ್ಯುವನ್ನೂ ಸಹ ನೋಡಿ ಅವನಿಗೆ ಭಯ ಆಗಿಲ್ಲ ಅಲ್ವಾ? ಸೊ ಇವಾಗ ಮತ್ತೆ ಏನಕ್ಕಾದ್ರೂ ಎದುರ್ಕೋತಾರ? ಇವಾಗ ಉಗ್ರ ನರಸಿಂಹನ ರೂಪವನ್ನು ಸಹ ಅವನು ನೋಡಿ ಭಯ ಪಡ್ಕೊಂಡಿಲ್ಲ. ಹಾಗಾದ್ರೆ ಏನಕ್ಕಾದ್ರೂ ಭಯ ಪಡ್ಕೋತಾನೆ ಅಂತ ಅನ್ಸುತ್ತಾ ನಿಮ್ಗೆ ಪ್ರಹ್ಲಾದ ಮಹಾರಾಜ? ಇಲ್ಲ ಮಾತಾಜಿ, ಹೆದ್ರಲ್ಲ. ಏನಕ್ಕೂ ಭಯ ಪಡ್ಕೊಳೋದಿಲ್ವಾ ಪ್ರಹ್ಲಾದ ಮಹಾರಾಜ ಹಾಗಾದ್ರೆ? ಹರೇ ಕೃಷ್ಣ. ಇಲ್ಲಿವರೆಗೂ ಇಲ್ಲ ಅಂತ ನೋಡಿದೀವಿ ಮಾತಾಜಿ. ಸೊ ಇಲ್ಲಿ ತನಕ ಇಲ್ಲ ಅನ್ಕೊಂಡಿದೀರಾ? ನೋಡೋಣಂತೆ ಇಲ್ಲಿ ಪ್ರಹ್ಲಾದ ಏನ್ ಹೇಳ್ತಾರೆ ಅಂತ ಬಿಟ್ಟು ಅವ್ರ ಬಾಯಿಂದನೇ ಕೇಳೋಣಂತೆ. ಶ್ಲೋಕ 16. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾಗ್ರಸತಾಂ ಪ್ರಣೀತಃ ಬದ್ಧ ಸ್ವಕರ್ಮ ಬಿರುಷತ್ತಮತೆ ಅಂಗ್ರಿಮೂಲಂ ಪ್ರೀತೋ ಅಪವರ್ಗ ಶರಣಂ ಹವಯಸೆ ಕದಾನು. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾಗ್ರಸತಾಂ ಪ್ರಣೀತಃ ಬದ್ಧ ಸ್ವಕರ್ಮ ಬಿರುಷತ್ತಮತೆ ಅಂಗ್ರಿಮೂಲಂ ಪ್ರೀತೋಪವರ್ಗ ಶರಣಂ ಹ್ಯವಯಸೆ ಕದಾನು. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾಗ್ರಸತಾಂ ಪ್ರಣೀತಃ ಬದ್ಧ ಸ್ವಕರ್ಮ ಬಿರುಷತ್ತಮತೆ ಅಂಗ್ರಿಮೂಲಂ ಪ್ರೀತೋಪವರ್ಗ ಶರಣಂ ಹ್ಯವಯಸೆ ಕದಾನು. ಹರೇ ಕೃಷ್ಣ. ನಾನು ಹೇಳಿದಾದ್ಮೇಲೆ ಒಂದ್ ಲೈನ್ ನೀವು ರಿಪೀಟ್ ಮಾಡಿ. ಶ್ಲೋಕ 16. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾಗ್ರಸತಾಂ ಪ್ರಣೀತಃ ಬದ್ಧ ಸ್ವಕರ್ಮ ವಿರುಷತ್ತಮತೆ ಅಂಗ್ರಿಮೂಲಂ ಪ್ರೀತೋಪವರ್ಗ ಶರಣಂ ಹ್ಯವಯಸೆ ಕದಾನು. ಹರೇ ಕೃಷ್ಣ. ಯಾರಾದ್ರೂ ಓದ್ಬಿಟ್ಟು ಇದು ಪದಾರ್ಥವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾಗ್ರಸತಾಂ ಪ್ರಣೀತ ಬದ್ಧ ಸ್ವಕರ್ಮ ಬಿರುಷತ್ತಮತೆ ಅಂಗ್ರಿಮೂಲಂ ಪ್ರೀತೋಪವರ್ಗ ಶರಣಂ ಹವ್ಯಸೆ ಕದಾನೋ. ಪದಾರ್ಥ: ತ್ರಸ್ತ ಆಸ್ಮಿ, ಎದರಿರುವೆನು. ಅಹಂ, ನಾನು. ಕೃಪಣವತ್ಸಲ, ಪತಿತರ ಆಧ್ಯಾತ್ಮದ ಅರಿವಿಲ್ಲದವರು ಬಗ್ಗೆ ದಯೆಯುಳ್ಳ ಭಗವಂತನೇ. ದುಸ್ಸಹ, ಸಹಿಸಲಾಗದ. ಉಗ್ರ, ಭಯಂಕರವಾದ. ಸಂಸಾರ ಚಕ್ರ, ಹುಟ್ಟು ಸಾವುಗಳೆಂಬ ಚಕ್ರದಲ್ಲಿ. ಕದನಾತ್, ಬಹು ದುಃಖಕರ ಸ್ಥಿತಿಯಲ್ಲಿ. ಗ್ರಸತಾಂ, ಒಬ್ಬರನ್ನೊಬ್ಬರು ನುಂಗುವ ಇತರ ಬದ್ಧಾತ್ಮರ ಮಧ್ಯ. ಪ್ರಣೀತ, ಎಸೆಯಲ್ಪಟ್ಟು. ಬದ್ಧ, ಕಟ್ಟಲ್ಪಟ್ಟವನಾಗಿರುವ ನನ್ನನ್ನು. ಸ್ವಕರ್ಮಭಿ, ನನ್ನ ಕರ್ಮಫಲಗಳಿಂದ. ಉಷತ್ತಮ, ಹೇ ದುರ್ಲಂಘ್ಯನೆ. ತೇ, ನಿನ್ನ. ಅಂಗ್ರಿಮೂಲಂ, ಪಾದಕಮಲಗಳ ಮೂಲಕ್ಕೆ. ಪ್ರೀತಃ, ಸಂತುಷ್ಟನಾದ. ನೀನು ನನ್ನ ಜೊತೆ. ಅಪವರ್ಗ ಶರಣಂ, ಲೌಕಿಕ ಅಸ್ತಿತ್ವದ ದುಸ್ಥಿತಿಯಿಂದ ಪಾರು ಮಾಡುವ ಆಶ್ರಯ ತಾಣವಾದ. ಹವ್ಯಸೆ, ನೀನು ಕರೆಯುವ ನನ್ನನ್ನು. ಕದಾ, ಯಾವಾಗ. ನು, ಖಂಡಿತವಾಗಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ಏನಾದ್ರು ಅನ್ನಿಸ್ತಾ ನಿಮ್ಗೆ ಪ್ರಹ್ಲಾದ ಮಹಾರಾಜ ಏನಕ್ಕಾದ್ರೂ ಎದುರ್ತಾ ಇದ್ದಾರೆ ಅಂತ ಏನಾದ್ರು ಅನ್ನಿಸ್ತಾ ಈ ಪದಾರ್ಥದಲ್ಲಿ? ಇಲ್ವಾ? ನೋಡೋಣಂತೆ ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಅನುವಾದವನ್ನ ಓದಿ ಯಾರಾದ್ರೂ. ಯಾರು ಓದಿಲ್ವೋ ಓದಿ, ಯಾಕಂದ್ರೆ ನಾವು ಇದನ್ನ ಯಾವ್ದನ್ನೇ ನಾವು ಓದಿದ್ರು ಸಹ ನಾವು ಪವಿತ್ರರಾಗ್ತಾ ಹೋಗ್ತೀವಿ ಆಕ್ಚುಲಿ. ಅದಕ್ಕೇನೆ ಇವಾಗ ಪ್ರಭುಜಿಗಳು ಎಷ್ಟು ಬಾರಿ ಹೇಳ್ಸೋದು ಯಾಕೆ ಅಂತಂದ್ರೆ ಅದಕ್ಕೋಸ್ಕರನೇ. ಪ್ರತಿಯೊಂದು ಪದನೂ ಸಹ ನಮ್ಮನ್ನ ಪವಿತ್ರಗೊಳಿಸ್ತಾ ಹೋಗುತ್ತೆ. ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪತಿತಾತ್ಮರಿಗೆ ಕರುಣೆ ದೂರುವ ಅತ್ಯಂತ ಸಮರ್ಥನೂ ಅಜೇಯನೂ ಆದ ಪ್ರಭುವೇ, ನನ್ನ ಕರ್ಮಗಳ ಫಲವಾಗಿ ನನಗೆ ಅಸುರರು ಸಹವಾಸ ಉಂಟಾಗಿದೆ. ಆದ್ದರಿಂದ ಈ ಜಗತ್ತಿನಲ್ಲಿ ನನ್ನ ಬದ್ಧ ಜೀವನವನ್ನು ಕುರಿತು ತುಂಬಾ ಹೆದರಿಕೆ ಉಂಟಾಗಿದೆ.
ನೀನು ನನ್ನನ್ನು ಅಕ್ಕರೆಯಿಂದ ನಿನ್ನ ದಿವ್ಯವಾದ ಪಾದ ಪದ್ಮಗಳ ಆಶ್ರಯಕ್ಕೆ ಕರೆಯುವ ಕ್ಷಣ ಯಾವಾಗ ಬಂದಿತು? ಬದ್ಧ ಜೀವನದಿಂದ ಬಿಡುಗಡೆ ಪಡೆಯಲು ಪರಮ ಲಕ್ಷ್ಯವಾಗಿರುವ ಈ ದಿವ್ಯ ಪಾದಗಳು ಆಶ್ರಯವು ಯಾವಾಗ ದೊರಕಿತು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪಲ್ಲವಿ ಮಾತಾಜಿ, ಏನ್ ಅರ್ಥ ಆಯ್ತು ಹರೇ ಹೇಳಿ? ಹರೇ ಅಂದ್ರೆ ಕೃಷ್ಣ. ಭಗವಂತನ ಅಂದ್ರೆ ನಾ ಈ ಬದ್ಧ ಜೀವನಕ್ಕೆ ಬಂದಿದ್ರಿಂದ ನಂಗೆ ತುಂಬಾ ಭಯ ಆಗ್ತಾ ಇದೆ. ನಿನ್ ಪಾದ ಕಮಲ ಆಶ್ರಯಗಳಲ್ಲಿ ನನ್ಗೆ ಯಾವಾಗ ನೀನ್ ಆಶ್ರಯ ಕೊಡ್ತೀಯ? ಈ ಭಯದಿಂದ ನಾನು ನಿನ್ ಜೊತೆಗಿದ್ರೆ ಮಾತ್ರ ಮುಕ್ತ ಆಗೋದು, ಇಲ್ಲಿದ್ರೆ ಈ ಭಯ ನನ್ನನ್ನು ಬಿಟ್ಟಿದ್ದಲ್ಲ ಅಂತ ಅವ್ರು ಬೇಡ್ಕೋತಾರ ಇದೆ. ಮತ್ತೆ ನೋಡಿ, ಇವಾಗ ನಮ್ಗೆ ಜಾಯ್ನ್ ಯಾವಾಗಾದ್ರೂ ಆಗಿ ಅನ್ನಿಸ್ತಾ ಇದೇನಾದ್ರೂ ಭಯ ಬಂದಿದ್ಯಾ ನಮ್ಗಿದು? ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಸಾಯೋದು ಈ ಚಕ್ರದಲ್ಲೇ ಸಿಕ್ಕಾಕೋತಾನೆ ಇದೀವಲ್ವಾ? ನಮಗ್ ಗೊತ್ತೇ ಆಗ್ತಿಲ್ವಲ್ಲ ಇದು ಜೈಲಲ್ಲಿ ಇದೀವಿ ಅಂತ ಅಲ್ವಾ? ಜೈಲಲ್ಲಿ ಹೌದು. ಇದೀವಿ ಅಂತ ಗೊತ್ತಾದ್ಮೇಲೆ ಆದ್ರೂ ಭಯ ಬಂದಿದ್ಯಾ? ಗೊತ್ತಿಲ್ಲ, ಇಲ್ಲ. ಭಯ ಬಂದಿಲ್ಲ ಮಾತಾಜಿ. ಅಲ್ವಾ? ನೀವು ಜೈಲಲ್ಲಿ ಇರೋದು ಅಂತ ನಮ್ಗೆ ಪ್ರತಿ ದಿನ ಇವಾಗ ಹೇಳ್ತಾನೆ ಇದಾರೆ. ಆದ್ರೂ ಒಂದ್ ದಿವಸನಾದ್ರೂ ಭಯ ಬಂದಿದ್ಯಾ ನಮ್ಗೆ ಜೈಲಲ್ಲಿ ಇದೀವಿ, ಜೈಲಿಂದ ಹೊರಗಡೆ ಬರ್ಬೇಕಪ್ಪ ಅಂತ ಹೇಳ್ಬಿಟ್ಟು? ಇಲ್ಲ ಮಾತಾಜಿ. ಅಲ್ವಾ? ನೋಡಿ ಅಲ್ವಾ, ನಾವ್ ಎಷ್ಟು ಆ ಭ್ರಮೆಗೆ ಒಳಗಾಗಿರ್ತೀವಿ, ಆ ಮಾಯಾದೇವಿಯ ಮಾಯೆಗೆ ಒಳಗಾಗಿರ್ತೀವಿ ಅಂತ ನಮ್ಗೆ ಇದರಿಂದಾನೇ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? So ಹಿಡಿದಿಟ್ಕೊಂಡಿದೆ ಏನಕ್ಕೆ ಭಯ ಮಾತಾಜಿ, ಪಡ್ಕೋಬೇಕಂತ ಮಾತಾಜಿ ಹಿಡಿದಿಟ್ಕೊಂಡಿದೆ ಮಾತಾಜಿ ಮಾಯೆ. ಅಲ್ವಾ? ನೋಡಿ, ಇದು ನಮ್ಗೆ ಗೊತ್ತಿಲ್ಲ ಇರೋದೇನ್ ಅಲ್ಲ ಅಲ್ವಾ? ಆದ್ರೆ ನಾವ್ ಭಯ ಪಟ್ಕೊಂಡ್ವಾ? ನೋಡಿ, ನಾವ್ ಇಷ್ಟೆಲ್ಲ ಅಂದಾಗ್ಲೂ ನಾವು ಭೌತಿಕವಾಗಿರೋದನ್ನೇ ಯೋಚನೆ ಮಾಡಿದ್ವಿ ಮತ್ತೆ, ಅಂದ್ರೆ ಅಲ್ವಾ ಒಂದು ಯಾವ್ದೋ ಒಂದು ರೂಪವನ್ನ ಕೊಟ್ಟು ಆ ರೂಪದ ಬಗ್ಗೆನೇ ನಾವು ಯೋಚನೆ ಮಾಡಿದ್ವಿ ಹೊರ್ತು ಅಲ್ವಾ ಒಂದು ಜೀವನ ನಾವು ಎಲ್ಲಿದೀವಿ, ನಾವು ಈ ಸಂಸಾರ ಚಕ್ರಕ್ಕೆ ಸಿಕ್ಕಾಕೊಂಡಿದೀವಲ್ವಾ, ಈ ಭೌತಿಕ ಪ್ರಪಂಚದಲ್ಲಿ ಇದೀವಲ್ಲ, ನಾವು ನಮ್ಮ ನಿಜವಾದ ಮನೆಗೆ ಹೋಗ್ಬೇಕಲ್ಲ, ನಾನು ಏನಾದ್ರು ಇದೊಂದು ಚಿಕ್ಕ ತಪ್ಪು ಮಾಡ್ಬಿಟ್ಟು ನಾನು ಮತ್ತೆ ಈ ಚಕ್ರದಲ್ಲಿ ಸಿಕ್ಕಾಕೋತೀನಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಅದ್ರ ಬಗ್ಗೆ ಭಯನೇ ಉಂಟಾಗ್ತಾ ಇಲ್ಲ ಅಲ್ವಾ? ನೋಡಿ, ಪ್ರಹ್ಲಾದ ಮಹಾರಾಜ 5 ವರ್ಷದ ಬಾಲಕ, ಅವನ್ಗೆ ಎಷ್ಟು ಚೆನ್ನಾಗಿ ನೋಡಿ ಜ್ಞಾನ ಇದೆ ಅಲ್ವಾ? ಜ್ಞಾನ ಅಜ್ಞಾನ ಅಂದ್ರೆ ಇದೆ ನೋಡಿ, ನಮ್ಗೆ ಏನಕ್ಕೆ ಭಯ ಪಡ್ಬೇಕು ಏನಕ್ಕೆ ಭಯ ಪಡಬಾರ್ದಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ನೋಡಿ, ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾನೆ, ನೋಡಿ ನನ್ಗೆ ಯಾವ್ದಕ್ಕೂ ಭಯ ಇಲ್ಲ. ನಾವು ನೋಡ್ತಾ ಇದೀವಿ ಇವಾಗ ಅಲ್ವಾ, ಅವ್ರ ತಂದೆ ರಾಕ್ಷಸನಿಗೂ ಅವನು ಭಯ ಪಡ್ಲಿಲ್ಲ, ಮೃತ್ಯುವಿಗೂ ಭಯ ಪಡ್ಲಿಲ್ಲ, ಉಗ್ರನಾದ ಆ ಒಂದು ರೂಪಕ್ಕೂ ಅವರು ಭಯ ಪಡ್ಲಿಲ್ಲ, ಉಗ್ರ ರೂಪಕ್ಕೂ ಭಯ ಪಡ್ಲಿಲ್ಲ. ಆದ್ರೆ ಈಗ ನೋಡಿ ಇದಕ್ಕೆ ಭಯ ಪಡ್ತಾ ಇದಾರೆ ಅಲ್ವಾ? ನೋಡಿ, ಅಜ್ಞಾನಿಗಳು ಯಾರನ್ನು ಭಯ ಪಡೋದಿಲ್ಲ ಇದಕ್ಕೆ, ಆದ್ರೆ ಯಾರು ಜ್ಞಾನವಂತರು ಅವ್ರು ಇದಕ್ಕೆ ಭಯ ಪಡ್ತಾರೆ ಅಲ್ವಾ? ನಾನು ಮತ್ತೆ ಮತ್ತೆ ಹುಟ್ಬೇಕಾ, ನಾನು ಈ ಜೈಲಲ್ಲಿ ಇರ್ಬೇಕಾ, ನಾನು ಈ ಜೈಲಲ್ಲಿ ವಾಸ ಮಾಡ್ಬೇಕಾ, ನನ್ನ ನಿಜವಾದ ಮನೆ ಯಾವುದು, ಭಗವಂತನ ಜೊತೆ ಇರ್ಬೇಕಾದವನು ನಾನು ಅಲ್ವಾ? ಮತ್ತೆ ಯಾವ್ದೋ ಒಂದು ಚಿಕ್ಕ ಒಂದು ಕರ್ಮದ ಫಲವನ್ನ ಅನುಭವಿಸ್ಲಿಕ್ಕೆ ನಾನು ಮತ್ತೆ ಇಲ್ಲಿ ಜನ್ಮವನ್ನ ಪಡಿಬೇಕಾ, ತಾಯಿಯ ಗರ್ಭದಲ್ಲಿ ನಾನು ಹುಟ್ಬೇಕಾ? ಇದಕ್ಕೆ ನಾವು ಭಯ ಪಡ್ಬೇಕು ಅಲ್ವಾ? ನಮ್ಗೆ ಭಯನೇ ನಮ್ಗೆ ಬರ್ತಾ ಇಲ್ಲ. ನೀವು ಜೈಲಲ್ಲಿ ಇದ್ದೀರಾ, ನಿಮ್ಗೆ ಕಾಣದ ಹಗ್ಗಗಳು ನಿಮ್ಮನ್ನ ಕುಣಿಸ್ತಾ ಇದೆ, ನಿಮ್ಮನ್ನ ಕಟ್ಟ ಹಾಕಿದೆ ಅಂತ ಹೇಳಿದ್ರು ಸಹ ನಮ್ಗೆ ಸ್ವಲ್ಪನೂ ಭಯ ಪಡ್ತಾ ಇಲ್ಲ. ಈಗ ಇಲ್ವಾ, ಈ ಜನ್ಮದಲ್ಲಿ ಆಗಲ್ವಾ ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ, ಪರವಾಗಿಲ್ಲ ನೆಕ್ಸ್ಟ್ ಜನ್ಮದಲ್ಲಿ ನೋಡೋಣಂತೆ, ಟ್ರೈ ಮಾಡೋಣಂತೆ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಆದ್ರೆ ನೋಡಿ, ಇಲ್ಲಿ ಪ್ರಹ್ಲಾದ ಮಹಾರಾಜನಿಗೆ ಭಯ ಆಗ್ತಾ ಇದೆ ಅಲ್ವಾ? ನೋಡಿ, ಅಸುರ ಕುಟುಂಬದಲ್ಲಿ ಹುಟ್ಟಿದ್ರೇನೆ ಭಯ ಅಂತ ಹೇಳ್ತಾ ಇದಾರೆ ಅವರು ಅಲ್ವಾ? ಅಸುರರ ಜೊತೆ ನಾನು ಇದೀನಿ ಅಂತ ಹೇಳ್ಬಿಟ್ಟು. ಇವಾಗ ನಿಜವಾದ ಭಕ್ತರಿಗೆ ಅವ್ರಿಗೆ ಏನ್ ಭಯ ಅಂತಂದ್ರೆ, ಭಕ್ತರ ಸಂಘ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಭಯ ಆಗತ್ತೆ. ಅವರ ಜೀವನದಲ್ಲಿ ದುರಾದೃಷ್ಟಕರವಾದ ಒಂದು ವಿಷಯ ಯಾವುದು ಅಂತಂದ್ರೆ, ಭಕ್ತರ ಸಂಘ ಸಿಗ್ಲಿಲ್ಲ ಅಂದ್ರೆ ಭಯ ಅಂತ ಹೇಳ್ತಾರೆ. ಇವಾಗ ಅಕಸ್ಮಾತ್ ನಮ್ಗೆ ಏನಾದ್ರು ಇವಾಗ ಮೊಬೈಲ್ ಅನ್ನ ನಾನು ತೆಗ್ದಿಟ್ಕೊಂಡ್ಬಿಟ್ರೆ, ಇವಾಗ ನಮ್ಮ ಮಗುದು ಯಾರ್ದಾದ್ರು ಅವರು ಏನು ಅಲ್ಲಾಡ್ ಹೋಗ್ಬಿಡ್ತಾರೆ ಅಲ್ವಾ? ಸೊ ಅವ್ರಿಗೆ ಮೊಬೈಲ್ ಅನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ, ಒಂದು ಅವರ ದೇಹದ ಒಂದು ಭಾಗವಾಗ್ಬಿಟ್ಟಿದೆ ಅಲ್ವಾ? ಅದೇ ಇವಾಗ ಭಕ್ತರಿಗೆ, ಅವ್ರಿಗೆ ಭಕ್ತರ ಸಂಘದಿಂದ ಅವ್ರನ್ನ ಹೊರಗಡೆ ತೆಗೆದ್ಬಿಟ್ರೆ ಅವ್ರಿಗದು ಶಿಕ್ಷೆ ತರ ಅಲ್ವಾ? ತುಂಬಾ ದುರಾದೃಷ್ಟಕರವಾದ ವಿಷಯ ಅಂತ ಹೇಳ್ಬಿಟ್ಟು ಅವರು ಪರಿಗಣಿಸ್ತಾರೆ ಅಲ್ವಾ? ಇವಾಗ ನೋಡಿ, ಅದಕ್ಕೆ ನಿಮ್ಗೆ ಒಂದು ಭಜನನ ನೀವು ಕೇಳಿರ್ಬೋದಲ್ವಾ, ಯದಿ ಪ್ರಭುಪಾದ್ನ ಹೋಯ್ತು ಅಂತ ಹೇಳ್ಬಿಟ್ಟು ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರು ಬರ್ದಿದ್ದಾರೆ ಅಲ್ವಾ? ಪ್ರಭುಪಾದ್ರು ಇರ್ಲಿಲ್ಲ ಅಂದಿದ್ರೆ ನಮ್ಗೆ ಇದು ಯಾವ್ದನ್ನು ಸಿಗ್ತಾ ಇರ್ಲಿಲ್ಲ. ನಮ್ಗೆ ಭಗವದ್ಗೀತೆ, ಭಾಗವತಂ, ಹರಿನಾಮ, ಜಗನ್ನಾಥ ರಥಯಾತ್ರೆ, ಈ ಮಂಗಳಾರತಿ, ಈ ಯಾತ್ರೆಗಳು, ಏಕಾದಶಿ ಉಪವಾಸ ಯಾವುದು ಸಹ ನಮ್ಗೆ ಸಿಗ್ತಾ ಇರ್ಲಿಲ್ಲ ಪ್ರಭುಪಾದ್ರು ಇಲ್ದಲೇ ಇದ್ದಿದ್ರೆ. ನಾನು ಹೆಂಗೆ ಜೀವನವನ್ನ ಕಳೀತಾ ಇದ್ದೆ ಅಂತ ಹೇಳ್ಬಿಟ್ಟು ಯದಿ ಪ್ರಭುಪಾದ್ನ ಹೋಯ್ತು ಅಂತ ಹೇಳ್ಬಿಟ್ಟು ಒಂದು ಬಂಗಾಳಿ ಸಾಂಗನ್ನ ಬರೆದಿದ್ದಾರೆ. ತುಂಬಾನೇ ಅದು ಸುಂದರವಾದಂತ ಸಾಂಗ್. ನೋಡಿ, ನಮ್ಗೆ ಅದು ಯಾವ್ದನ್ನು ಭಯನೇ ಬರೋದಿಲ್ಲ ಅಲ್ವಾ? ಸೊ ಇವಾಗ ನಮ್ಗೆ ಪರೀಕ್ಷಿತ ಮಹಾರಾಜನನ್ನು ನೋಡಿದೀವಿ ಅಲ್ವಾ? ಅವ್ರು ಇವಾಗ ಪರೀಕ್ಷಿತ ಮಹಾರಾಜ ಅವರು ಭಕ್ತ, ಅವರು ದೇವರ ಒಂದು ಜೊತೆಯಲ್ಲಿದ್ದಂತಹ ಅವರು ಏನ್ ಹೇಳ್ತಾರೆ ಸಹವರ್ತಿಗಳು, ಅವರು ಭಗವಂತನ ಲೀಲೆಗೋಸ್ಕರನೇ ಬಂದಿರ್ತಾರೆ. ಆದ್ರೂ ಸಹ ಅವರು ಹೇಗೆ ಅವರು ಭಗವಂತನಲ್ಲಿ ಬೇಡ್ಕೋತಾರೆ, ಅವರು ನನ್ನ ಅಕಸ್ಮಾತ್ ಏನಾದ್ರೂ ಮುಂದಿನ ಜನ್ಮ ಅಂತ ನನಗಿದ್ರೆ ಏನಂತ ಬೇಕು ಅಂತ ಅವ್ರು ಬೇಡ್ಕೋತಾರೆ ಪರೀಕ್ಷಿತ ಮಹಾರಾಜ ಏನನ್ನ ಬೇಡ್ಕೋತಾರೆ? ಅವ್ರಿಗೆ ಮುಂದಿನ ಜನ್ಮ ಹೇಳಿ ಮತ್ತೆ. ಭಗವಂತನ ಸಮೀಪದಲ್ಲಿ ಇರ್ಬೇಕು ಅಲ್ವಾ? ಭಕ್ತರ ಜೊತೆಲಿ ಇರ್ಬೇಕು, ಮತ್ತೆ ಎಲ್ಲ ಜೀವರಾಶಿಗಳನ್ನು ಸಹ ನಾನು ಪ್ರೀತಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊತಾರೆ ಅಲ್ವಾ? ಸೊ ಅಂದ್ರೆ ಇವಾಗ ಮತ್ತೆ ಭಕ್ತಿ ವಿನೋದ ಠಾಕೂರ್ ಅವ್ರು ಏನನ್ನ ಕೇಳ್ಕೊತಾರೆ, ಅವ್ರಿಗೆ ಮುಂದಿನ ಜನ್ಮ ಅಂತ ನನಗಿದ್ರೆ ನಾನು ಒಬ್ಬ ಭಕ್ತರ ಮನೆಯಲ್ಲಿ ಒಂದು ಕೀಟವಾಗಿ ಹುಟ್ಟಿದ್ರು ಪರವಾಗಿಲ್ಲ,
ಅಲ್ವಾ. ನನ್ನ ಕರ್ಮಾನುಸಾರ ನಾನೇನಾದ್ರೂ ಒಂದು ಕೀಟವಾಗಿ ಹುಟ್ಟೋ ತರ ಆದ್ರೂ ಪರವಾಗಿಲ್ಲ, ನನ್ನನ್ನ ಭಕ್ತರ ಮನೇಲೆ ನೀನು ಹುಟ್ಟಿಸು ಅಂತ ಹೇಳ್ತಾರೆ ನೋಡಿ. ಒಂದು ಕೀಟವಾಗಿದ್ರು ಸಹ ಭಕ್ತರ ಸಂಘದಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛೆಯನ್ನ ಪಡ್ತಾರೆ ಭಕ್ತರು ಅಲ್ವಾ. ಸೊ ನಮ್ಗೆ ಅದು ಗೊತ್ತಾಗೋದಿಲ್ಲ. ಇವಾಗ ನಮ್ಗೆ ಅಕಸ್ಮಾತ್ ಇವಾಗ ಏನಾದ್ರು ಒಂದ್ ದಿವಸ ಬೆಳಗ್ಗೆಯಿಂದ ರಾತ್ರಿ ತನಕ ಭಗವದ್ಗೀತೆ ಬಗ್ಗೆ ಯಾವುದೇ ಒಂದು ಕ್ಲಾಸಸ್ ಅನ್ನ ಕೇಳಿಲ್ಲ ಅಂದ್ರೆ ಹೆಂಗಾಗ್ತಾ ಇರುತ್ತೆ. ಸೊ ನಿಮ್ಮ ಸರಿ ನಿಮ್ಗೆ ಏನಾದ್ರೂ ಆತರ ಬೆಳಗ್ಗೆಯಿಂದ ರಾತ್ರಿ ತನಕ ನಿಮ್ ಮೊಬೈಲ್ ಅನ್ನು ಇಸ್ಕೊಂಡ್ಬಿಡ್ತಾರೆ, ನೀವು ದೇವಸ್ಥಾನಕ್ಕೂ ಹೋಗಂಗಿಲ್ಲ, ಮನೆಯಲ್ಲೇ ಇರ್ಬೇಕು ಅಷ್ಟೇ ಬೆಳಗ್ಗೆಯಿಂದ ರಾತ್ರಿ ತನಕ. ಅವಾಗ ನಿಮ್ಮ ಮನಸ್ಸು ಯಾವ ತರ ಇರುತ್ತೆ? ತುಂಬಾ ಬೇಜಾರಾಗಿ ಹುಚ್ಚಿಡ್ದಂಗ ಆಗ್ಬಿಡುತ್ತೆ ಮಾತಾಜಿ. ಒಂದಿನ ಮಾತಾಜಿ ಅಷ್ಟೇ, ಮೈಂಡ್ ಎಲ್ಲ ಜಾಸ್ತಿ ಫುಲ್ ಏನಿಲ್ಲ ಬ್ಲಾಂಕ್ ಆಗಿ ನಾವ್ ಏನು ಮಾಡಕ್ಕೆ ಆಗ್ಲಿಲ್ದೇ ಇರೋ ತರ ಆಗ್ಬಿಡುತ್ತೆ ಮಾತಾಜಿ. ಅಂತಾರ ಅಲ್ವಾ. ಮನಸ್ಸು ಅಸ್ತವ್ಯಸ್ತ ಆಗೋಗ್ಬಿಡುತ್ತೆ ಮೈಂಡ್. ಬೇರೆ ಇನ್ಯಾರಿಗಾದ್ರೂ ಅನ್ಸಿದ್ಯಾ? ಶ್ರುತಿ ಮಾತಾಜಿ, ಗೀತಾ ಮಾತಾಜಿ ಹೇಳಿದ್ರು, ಬೇರೆ ಇನ್ಯಾರಿಗಾದ್ರೂ ಅನ್ಸಿದ್ಯಾ? ಬೆಳಗ್ಗೆಯಿಂದ ರಾತ್ರಿ ತನಕ ಕೃಷ್ಣ ಪ್ರಜ್ಞೆದು ಒಂದ್ಸತಿನೂ ಕೇಳಂಗಿಲ್ಲ ನೀವು. ಚಾಂಟ್ ಓಕೆ, ಮ್ಯಾಕ್ಸಿಮಮ್ ಚಾಂಟ್ ನಿಮ್ ಕೈಲಿರೋದನ್ನ ನೀವು ಮಾಡ್ಕೋಬಹುದು. ಆಗಲ್ಲ ಮಾತಾಜಿ, ಒಂದ್ ದಿವಸ ನೀವು ಅಸೋಸಿಯೇಷನ್ ಎಲ್ಲ ಇರ್ತೀರಾ, ಒಂದು ಕ್ಲಾಸ್ ಕೇಳ್ದಲೇ ನೀವು ಸಾಧ್ಯನೇ ಇಲ್ಲ ಕ್ಲಾಸ್ ಇಲ್ಲ ಅಂತ ತುಂಬಾ ಬೇಜಾರಾಗಿತ್ತು ಮಾತಾಜಿ. ಇವಾಗ ಏನಂದ್ರೆ ಮೀನನ್ನ ನೀರಿನಿಂದ ತೆಗ್ದ್ರೆ ಹೇಗಿರುತ್ತೆ? ಮೀನನ್ನ ನೀರಿನಿಂದ ತೆಗ್ದು ಒಂದು ಬಂಗಾರದ ತಟ್ಟೆಗೆ ಹಾಕಿದ್ರು ಪರವಾಗಿಲ್ಲ ಅಲ್ವಾ, ಬಂಗಾರದ ತಟ್ಟೆ ಅಲ್ವಾ, ಆದ್ರೂ ಸಹ ಮೀನಿಗೆ ಬಂಗಾರದ ತಟ್ಟೆಲಿ ಇರ್ಬೇಕು ಅನ್ಸತ್ವಾ ಅಥವಾ ಬಂಗಾರದ ಪಾತ್ರೆಲಿ ಇರ್ಬೇಕು ಅಂತ ಅದು ಇಚ್ಛೆ ಪಡುತ್ತಾ? ಅಲ್ವಾ, ವಿಲ ಒದ್ದಾಡ್ದಂಗ ಅನ್ಸುತ್ತೆ ಅಲ್ವಾ. ನಮ್ಗೂ ಇವಾಗ ಹಾಗೆ ಆಗುತ್ತೆ. ಒಂದ್ ದಿವಸ ಹರಿನಾಮದ ಬಗ್ಗೆ ಕೇಳಿಲ್ಲ, ನಾವ್ ಕೇಳಿರೋದನ್ನೇ ಕೇಳಿ ಪರವಾಗಿಲ್ಲ ಅಲ್ವಾ. ನಾವ್ ಬೆಳಗ್ಗೆ ನಾವು ಮಂಗಳಾರತಿ ಟೈಮಲ್ಲಿ ಏನು ಅದೇ ಒಂದು ಭಜನನ 4 ವರ್ಷದಿಂದ ಕೇಳ್ತಾ ಇದೀವಿ, ಯಾವತ್ತೂ ಸಹ ಬೇಜಾರಾಗಿದೆ ಅಂತ ಅನ್ಸಿಲ್ಲ ಅಲ್ವಾ. ಇವಾಗ ಬೇರೆ ಯಾವ್ದಾದ್ರು ಒಂದು ಸಾಂಗ್ ಆಗಿದ್ರೆ ಅಥವಾ ಯಾವ್ದೋ ಒಂದು ಭಜನ್ ಆಗಿದ್ರೆ ಕೇಳಿ ಕೇಳಿ ಬೋರ್ ಆಗಿದ್ಯಪ್ಪ, ಬೇರೆದನ್ನ ಚೇಂಜ್ ಮಾಡೋಣ ಅಂತ ಅನ್ಸುತ್ತೆ ಅಲ್ವಾ. ಈಗ 4 ವರ್ಷದಿಂದ ಸತತವಾಗಿ ಕೇಳ್ತಾ ಇದೀವಿ, ಆದ್ರೂ ಸಹ ಬೇಜಾರಾಗಿಲ್ಲ ಅಲ್ವಾ. ಮತ್ತೆ ಮತ್ತೆ ಕೇಳ್ಬೇಕು ಅನ್ಸುತ್ತೆ. ಒಂದ್ ದಿವಸ ಏನಾದ್ರು ಒಂದು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ನಾವು ಚಡಪಡಿಸಿ ಹೋಗ್ಬಿಡ್ತೀವಿ ಅಲ್ವಾ. ಮೀನನ್ನ ಆ ನೀರಿಂದ ತೆಗೆದ್ರೆ ಹೇಗೆ ವಿಲವಿಲ ಅಂತ ಒದ್ದಾಡುತ್ತೋ ಅಲ್ವಾ ಮಾತಾಜಿ, ಎಲ್ಲರೂ ಸಹ ಅದನ್ನ ಎಕ್ಸ್ಪೀರಿಯನ್ಸ್ ಪಟ್ಟಿದೀವಿ ಅಲ್ವಾ. ಅದನ್ನೇ ಇಲ್ಲಿ ಪ್ರಭುಪಾದ ಕ್ಲಾಸ್ ಇದೆ ಅಂತ ಮತ್ತೆ ಖುಷಿ ಆಯ್ತು. 3 ಗಂಟೆ ಕ್ಲಾಸ್ ಇದೆ ಅಂತ ಅಂದ್ಮೇಲೆ ಮತ್ತೆ ಖುಷಿ ಆಯ್ತು ಕೇಳೋಕೆ ಅಲ್ವಾ. ಸೊ ಎಷ್ಟು ಶನಿವಾರ ಖುಷಿ ಕ್ಲಾಸ್ ಆಗುತ್ತೆ ಇಲ್ಲ ನಮ್ಗೆ ಅಂದ್ರೆ ಕ್ಲಾಸ್ ಇರೋದಿಲ್ಲ ಯಾವ್ದು, ನಾವು ತುಂಬಾ ಬೇಜಾರಾಗುತ್ತೆ ಮಾತಾಜಿ ಅಲ್ವಾ. ಕೇಳಿರದೇ ಆಗ್ಲಿ ಪರವಾಗಿಲ್ಲ, ಕೇಳ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಭಗವಂತನ ಆ ನಾಮಗಳು ಅಷ್ಟು ದಿವ್ಯವಾಗಿರೋದು ನೋಡಿ. ಅದಕ್ಕೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಅವ್ರು ಭಯ ಪಡ್ಕೊತಾ ಇದ್ದಾರೆ. ಬೇಜಾರಾಗೋದಿಲ್ಲ ಮಾತಾಜಿ. ಭಗವಂತನ ಬಗ್ಗೆ ಎಷ್ಟು ಕೇಳಿದ್ರು ಬೇಜಾರಾಗೋದಿಲ್ಲ ಮಾತಾಜಿ. ಅಲ್ವಾ. ಒಂದ್ ಮಗು ಹೇಳಿದ್ರು ಸಹ ನಾವ್ ಕೇಳೋಣ ಅಂತ ಅನ್ಸುತ್ತೆ, ಕೇಳಿರೋ ಕಥೆನೇ ಆದ್ರೂ ನಾವ್ ಕೇಳೋಣ ಅಂತ ಅನ್ಸುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ರೆ, ಹೌದು ನನಗಿಲ್ಲಿ ನನ್ನ ಕರ್ಮಗಳ ಫಲವಾಗಿ ನನಗೆ ಹಸುರರ ಸಹವಾಸ ಉಂಟಾಗಿದೆ ಅಂತ ಹೇಳ್ತಿದ್ದಾರೆ. ನಾವ್ ಇವಾಗ ಹಸುರ ಕುಟುಂಬದಲ್ಲಿ ಹುಟ್ಟುತ್ತೀವಿ ಅಂದ್ರೆ ನಮ್ಮ ಕರ್ಮಾನುಸಾರನೇ ನಾವು ಹುಟ್ಟೋದು ಅಲ್ವಾ. ಇವಾಗ ಭಗವಂತನ ಲೀಲೆಯನ್ನ ಮಾಡ್ಲಿಕ್ಕೆ ಬಂದಿರೋರನ್ನ ಬಿಟ್ರೆ, ಯಾರು ಮುಕ್ತಾತ್ಮರು ಅಂತೀವೋ ಅವ್ರನ್ನ ಬಿಟ್ರೆ ಬೇರೆ ಎಲ್ಲ ಬದ್ಧಾತ್ಮರು ಸಹ ಅವರ ಕರ್ಮ ಫಲಾನುಸಾರ ಅವರು ಎಲ್ಲಿ ಜನ್ಮವನ್ನ ಪಡ್ತಿದಾರೋ ಅದು ಅವರ ಕರ್ಮಗಳ ಆಧಾರದ ಮೇಲೆನೆ ಅವರು ಪಡೆದಿದ್ದಾರೆ ಅಲ್ವಾ. ಆದ್ರಿಂದ ಈ ಜಗತ್ತಿನಲ್ಲಿ ನನ್ನ ಬದ್ಧ ಜೀವನವನ್ನ ಕುರಿತು ನನಗೆ ತುಂಬಾ ಹೆದರಿಕೆ ಉಂಟಾಗಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ. ನಾನು ಈ ಭೌತಿಕ ಪ್ರಪಂಚದಲ್ಲಿ ನಾನು ಜೀವನವನ್ನ ಮಾಡ್ಬೇಕಲ್ವಾ, ಆ ಒಂದು ಏನು ಆ ಪರಿಸ್ಥಿತಿ ನನಗೆ ಹೆದರಿಕೆಯನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವಾಗ ನೀನು ನನ್ನನ್ನ ಅಕ್ಕರೆಯಿಂದ ನಿನ್ನ ದಿವ್ಯವಾದ ಪಾದ ಪದ್ಮಗಳ ಆಶ್ರಯಕ್ಕೆ ಕರೆಯುವಂತ ಕ್ಷಣ ಯಾವಾಗ ಬರುತ್ತೆ, ಯಾವಾಗ ನಾನು ಈ ಬದ್ಧನ ಜೀವದಿಂದ ಬಿಡುಗಡೆ ಪಡಿತೀನಿ, ಮತ್ತೆ ಪರಮ ಲಕ್ಷ್ಯ ಎಲ್ಲರ ಒಂದು ಉನ್ನತವಾದ ಲಕ್ಷ್ಯ ಅದ್ ಬಿಟ್ರೆ ಇನ್ಯಾವುದೂ ಇಲ್ಲ ನಮ್ಮ ಗುರಿ, ಅದನ್ನೇ ಪರಮ ಅಂತ ಕರಿತೀವಿ ಅಲ್ವಾ. ಪರಮ ಲಕ್ಷ್ಯ ಯಾವ್ದಿದೆ, ಭಗವಂತನ ಪಾದಗಳ ಆಶ್ರಯ, ಅದ್ ಯಾವಾಗ ದೊರಕುತ್ತೆ ನನಗೆ, ಇದೊಂದೇ ನನಗೆ ಹೆದರಿಕೆ, ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟೋದೇ ನನಗೆ ಹೆದರಿಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬದ್ಧಾತ್ಮನಾಗಿರೋದೇ ನನಗೆ ಹೆದರಿಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗ್ಲಿ. ಇಲ್ಲಿ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ ಪ್ರಭುಪಾದರು. ಹರೇ ಕೃಷ್ಣ. ಯಾರಾದ್ರೂ ಓದಿ ಮತ್ತೆ ಯಾರು ಓದಿಲ್ವೋ ಅವ್ರು ಓದಿ. ನಾನು ಓದ್ತೀನಿ ಮಾತಾಜಿ. ಓದಿ ಮಾತಾಡಿ. ಈ ಭೌತ ಜಗತ್ತಿನಲ್ಲಿರುವುದೇ ಅತ್ಯಂತ ಯಾತನಾಮಯವಾದದ್ದು. ಜೊತೆಗೆ ಅಸುರರ ಅಥವಾ ನಾಸ್ತಿಕರ ಸಹವಾಸದಲ್ಲಿ ಇರಬೇಕಾಗಿ ಬಂದರಂತೂ ಅದು ಅಸಹನೀಯವಾಗುತ್ತದೆ. ಜೀವಿಯನ್ನು ಈ ಪ್ರಪಂಚಕ್ಕೆ ಏಕೆ ಹಾಕಲಾಗಿದೆ ಎಂದು ಕೇಳಬಹುದು. ಕೆಲವೊಮ್ಮೆ ತಮ್ಮನ್ನು ಅಂತಹ ಸ್ಥಿತಿಗೆ ಹಾಕಿದುದಕ್ಕಾಗಿ ಅವಿವೇಕಿಗಳು ಭಗವಂತನನ್ನು ದೂಷಿಸುತ್ತಾರೆ. ವಾಸ್ತವವಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವನವನು ಮಾಡಿದ ಕರ್ಮಗಳ ಪ್ರಕಾರ ಬದ್ಧ ಜೀವನಕ್ಕೆ ತಳ್ಳಲಾಗುತ್ತದೆ. ಆದ್ದರಿಂದ ಎಲ್ಲ ಬದ್ಧ ಜೀವಿಗಳ ಪ್ರತಿನಿಧಿಯಾಗಿ ಪ್ರಹ್ಲಾದ ಮಹಾರಾಜನು ತನ್ನ ಕರ್ಮಗಳ ಫಲವಾಗಿಯೇ ತನ್ನನ್ನು ಅಸುರರ ನಡುವೆ ಜೀವಿಸುವಂತೆ ಮಾಡಲಾಗಿದೆ ಎಂದು ಒಪ್ಪಿಕೊಳ್ಳುತ್ತಾನೆ. ಭಗವಂತನನ್ನು ಕೃಪಣವತ್ಸಲ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಸಾಮಾನ್ಯವಾಗಿ ಬದ್ಧಾತ್ಮರ ವಿಷಯದಲ್ಲಿ ಅಪಾರ ದಯಾಮಯನಾಗಿರುತ್ತಾನೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಧರ್ಮಾಚರಣೆಯಲ್ಲಿ ಆದಾಗಲೆಲ್ಲ ಭಗವಂತನು ಅವತರಿಸುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮನಂ ಸೃಜನಾಮಹಂ. ಬದ್ಧ ಜೀವನವನ್ನು ಉದ್ಧರಿಸಲು ಭಗವಂತನಿಗೆ ಅಪಾರವಾದ ಕಾತರವಿದೆ. ಆದ್ದರಿಂದ ಎಲ್ಲರನ್ನೂ ಅವನು ಭಗವದ್ಧಾಮಕ್ಕೆ ಮರಳಿ ಬನ್ನಿ ಎಂದು ಕರೆಯುತ್ತಾನೆ.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಹೀಗೆ ಭಗವಂತನು ತನ್ನ ದಿವ್ಯ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯುವಂತೆ ಕರೆಯುತ್ತಾನೆ ಎಂಬುದಾಗಿ ಪ್ರಹ್ಲಾದನು ನಿರೀಕ್ಷಿಸಿದನು. ಬೇರೆ ಮಾತುಗಳಲ್ಲಿ ಹೇಳಿದರೆ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆದು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾಗಿ ಭಗವದ್ಧಾಮಕ್ಕೆ ಹಿಂತಿರುಗಿ ಹೋಗಲು ಪ್ರತಿಯೊಬ್ಬನೂ ಕಾತರನಾಗಿರಬೇಕು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಅಲ್ವಾ ನೋಡಿ, ಪ್ರಭುಪಾದರು ನಮ್ಗೆ ಪ್ರತಿ ಸತಿನೂ ಹೇಳ್ತಾನೆ ಇದ್ದಾರೆ, ನಾವು ಕೇಳ್ತಾನೆ ಇದೀವಿ. ಆದ್ರೂ ನಮ್ಗೆ ಆ ಒಂದು ಯಥಾರ್ಥ ಏನಿದೆ ಅದು ನಮ್ಮ ಮನಸ್ಸಿಗೆ ಅದು ನಾಟ್ತಾನೆ ಇಲ್ಲ ಅಲ್ವಾ. ನಾವೊಂದು ದುಃಖಮಯವಾದ ಜಾಗದಲ್ಲಿ ಇದೀವಿ. ಈ ಭೌತಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ನಾವು ಅದನ್ನ ಬಾಯಲ್ಲೂ ಹೇಳ್ತೀವಿ ಅಲ್ವಾ. ನಮ್ಗೆ ಅನ್ಸೇ ಇಲ್ಲ ಇದು ದುಃಖಾಲಯಂ, ಇದು ಅಶಾಶ್ವತಂ ಅಂತ ಹೇಳ್ಬಿಟ್ಟು ನಮ್ಗೆ ಇದು ಅನಿಸ್ತಾನೆ ಇಲ್ಲ ಅಲ್ವಾ. ಇದು ಜೈಲ್ ಅಂತ ಅನಿಸ್ತಾ ಇಲ್ಲ, ಇದು ದುರ್ಗ ಅಂತ ಅನಿಸ್ತಾ ಇಲ್ಲ ಅಲ್ವಾ. ನಾವ್ ಇವಾಗ ಸಿ ಕ್ಲಾಸ್ ರೂಮ್ ಅಲ್ಲಿ ಇದೀವಿ ಅಂತಂದ್ರೆ ಬಿ ಕ್ಲಾಸ್ ರೂಮ್ಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಬಿ ಕ್ಲಾಸ್ ಅಲ್ಲಿ ಇದ್ರೆ ಎ ಕ್ಲಾಸ್ ಹೋಗ್ಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದೀವಿ ಹೊರತು ಈ ಜೈಲಿಂದನೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಮನಸ್ಸೇ ನಮ್ಗೆ ಬರ್ತಾ ಇಲ್ಲ ಅಲ್ವಾ. ಸೊ ಇಲ್ಲಿ ಏನನ್ನ ನಮ್ಗೆ ಪ್ರಭುಪಾದ್ರು ಹೇಳ್ತಾ ಇದಾರೆ. ಹರೇ ಕೃಷ್ಣ. ಹೇಳ್ತೀರಾ ಮಾತಾಜಿ? ವಸಂತ ಮಾತಾಜಿ ಏನಂತ ಹೇಳ್ತಾ ಇದಾರೆ? ನಾವೆಷ್ಟು ಮಾಯೆಗೆ ಒಳಗಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ನೋಡಿ, ನಮ್ಗೆ ತೋಚದೇ ಇಲ್ಲ, ನಮ್ಗೆ ಗೊತ್ತೇ ಆಗೋದಿಲ್ಲ, ನಮ್ಮ ಮನಸ್ಸಿಗೆ ನಾಟೇ ಇಲ್ಲ. ನಾವೊಂದು ಯಾತನಾಮಯವಾದದ್ದು ಭಯಾನಕರವಾದ ಒಂದು ಜಾಗದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತಾನೆ ಇಲ್ಲ ಅಲ್ವಾ. ಯಾಕಂದ್ರೆ ನಾವಿಲ್ಲಿ ಆ ಪ್ರಕೃತಿಯ ನಿಯಮಗಳಿಗೆ ನಾವು ಒಳಗಾಗಿದ್ದೀವಿ. ನಾವಿಲ್ಲಿ ಏನೇ ಒಂದು ಕರ್ಮವನ್ನ ಮಾಡಿದ್ರೆ ಅದಕ್ಕೊಂದು ಬೀಜವನ್ನ ನಾವು ಬಿತ್ತುತ್ತಾ ಇದೀವಿ ಅಲ್ವಾ. ಆ ಬೀಜ ಇವತ್ತು ಅದು ಮೊಳಕೆ ಹೊಡೆದು ಅದು ಹಣ್ಣನ್ನ ಕೊಡ್ಬೋದು, ಅಥವಾ ಅದು ಸ್ವಲ್ಪ ಕೆಲವು ತಿಂಗಳಾದ್ಮೇಲೆ ಕೊಡ್ಬೋದು, ಅಥವಾ ವರ್ಷಗಳಾದ್ಮೇಲೆ ಕೊಡ್ಬೋದು, ಅಥವಾ ಇನ್ನ ತುಂಬಾ ಹೆಚ್ಚು ಸಮಯವನ್ನ ಅದು ತಗೋಬಹುದು ಅಲ್ವಾ. ಆದ್ರೆ ನಾವು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ನಾನು ಇಂತಹ ಒಂದು ಕ್ಲಿಷ್ಟಕರವಾದ ಒಂದು ವಾತಾವರಣದಿಂದ ನಾನು ಹೊರಗಡೆ ಬರ್ಬೇಕು, ಎಂತಹ ಒಂದು ಭಯಾನಕ ಸ್ಥಿತಿಯಲ್ಲಿ ನಾನು ಇದೀನಿ, ಭಯಂಕರವಾದ ಸ್ಥಿತಿಯಲ್ಲಿ ಇದೀನಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ. ನೋಡಿ, ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಎರಡನ್ನ ಹೇಳ್ತಾ ಇದಾರೆ. ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟೋದೇ ಒಂದು ಯಾತನಮಯವಾದದ್ದು ಅಲ್ವಾ. ಒಬ್ಬ ತಾಯಿಯ ಗರ್ಭದಲ್ಲಿ ಇನ್ನೊಮ್ಮೆ ಜನನವನ್ನ ಪಡೆಯೋದೇ ಯಾತನಮಯವಾದದ್ದು. ಅದ್ರ ಜೊತೆ ನಾವೇನಾದ್ರೂ ಸಹ ನಾಸ್ತಿಕರ ಜೊತೆನೋ ಅಥವಾ ಅಸುರರ ಜೊತೆ ಇರ್ಬೇಕಾಗಿ ಬಂತು ಅಂತಂದ್ರೆ, ಅಂತವರ ಮನೆಯಲ್ಲೋ ಅಥವಾ ಅಂತವರ ಸಂಘದಲ್ಲಿ ನಾವ್ ಇರ್ಬೇಕು ಅಂತ ಹೇಳಿದ್ರೆ ಇನ್ನ ಬದುಕು ಅಸಹನೀಯವಾಗತ್ತೆ ಅಂತ ಹೇಳ್ತಾರೆ ಅಲ್ವಾ. ಇವಾಗ ನಮ್ಮನೇನಾದ್ರೂ ನಾಸ್ತಿಕರ ಜೊತೆ ಇದ್ರೆ ಏನಾಗುತ್ತೆ, ನಾವು ರಾಮ ಅಂತ ಹೇಳಂಗಿಲ್ಲ, ಕೃಷ್ಣ ಅಂತ ಹೇಳಂಗಿಲ್ಲ, ಅಂತಹ ವಾತಾವರಣದಲ್ಲಿ ನಾವಿದೀವಿ ಅಂತ ಕಲ್ಪಿಸ್ಕೊಂಡ್ರೆ ಹೇಗಿರುತ್ತೆ ಅಲ್ವಾ. ಜುಮ್ ಅನ್ನತ್ತೆ, ಎದೆನೆ ಜುಮ್ ಅನ್ನತ್ತೆ ಅಲ್ವಾ. ನಮ್ಮ ಜೀವನಕ್ಕೆ ಏನೋ ಒಂದು ಅರ್ಥನೇ ಇಲ್ಲ ಅಂತ ಅನ್ಸುತ್ತೆ ನಮ್ಗೆ ಮಾತಾಜಿ ಅಲ್ವಾ. ನಾವ್ ರಾಮಕೃಷ್ಣ ಅಂತ ಇವಾಗ ನೀವ್ ನೋಡಿರ್ಬೋದಲ್ವಾ, ಹಿಂದೆ ಎಲ್ಲನೂ ಸಹ ಭಗವಂತನ ಹೆಸರನ್ನೇ ಹೇಳೋ ಹಂಗಿರಲಿಲ್ಲ. ಈಗಲೇ ಆಗ್ಲಿ ನಮ್ಮ ಸ್ಕೂಲು ಕಾಲೇಜಲ್ಲಿ ಏನ್ ಮಾಡಿದ್ದಾರೆ ಅಲ್ವಾ. ಮೊದ್ಲೆಲ್ಲೂ ನಾವೆಲ್ಲ ಚಿಕ್ಕವರಿದ್ದಾಗ ಪ್ರಾರ್ಥನೆನಾದ್ರೂ ನಾವು ಮಾಡ್ತಾ ಇದ್ವಿ. ಸರಸ್ವತಿ ಪ್ರಾರ್ಥನೆಯನ್ನ ಮಾಡ್ಬಿಟ್ಟು ನಾವು ಆ ಜನಗಣಮನ ಹೇಳ್ತಿದ್ವಿ. ಈಗ ಆ ಪ್ರಾರ್ಥನೆನೇ ತೆಗ್ದು ಹಾಕ್ಬಿಟ್ಟಿದ್ದಾರೆ. ಈ ಸೆಕ್ಯುಲರಿಸಂ ಅಂತ ಒಂದು ಒಂದು ಇಟ್ಕೊಂಡು, ಆ ಒಂದು ಅಂಶವನ್ನ ಇಟ್ಕೊಂಡು ಯಾರು ಭಗವಂತನ ನಾಮಸ್ಮರಣೆಯನ್ನ ಸಹ ಮಾಡಬಾರ್ದು ಅಲ್ವಾ. ಆ ತರ ಇದೆ. ಅಕಸ್ಮಾತ್ ಇದ್ರೂನು ಸಹ ಇವಾಗ ನಮ್ಗೆ ಭಗವಂತ ಆ ಮನಸ್ಸು ಅಂತ ಕೊಟ್ಟಿರೋದ್ರಿಂದ ನಮ್ಮ ಮನಸ್ಸಲ್ಲಿ ನಾವು ಹೇಳ್ಕೊಬಹುದು. ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾನು ಹೇಳ್ಕೊತಿದ್ರೆ ಯಾರು ಅದನ್ನ ತಡಿಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ, ಎಂತಹ ಉತ್ತಮೋತ್ತಮವಾದ ಒಂದು ಅಸ್ತ್ರವನ್ನ ನಮ್ಗೆ ಕೊಟ್ಟಿದ್ದಾನೆ ಈ ಭೌತಿಕ ಪ್ರಪಂಚದಿಂದ ನಮ್ಗೆ ಪಾರಾಗ್ಲಿಕ್ಕೆ ಅಲ್ವಾ ಚೈತನ್ಯ ಮಹಾಪ್ರಭುಗಳು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಯಾರು ನಮ್ಮನ್ನ ತಡಿಯಕ್ ಆಗೋದಿಲ್ಲ. ನಾನು 16 ರೌಂಡ್ ಮಾಡೋ ಮಾಲೆನ ನಾನು ಮಾಡ್ಕೋತೀನಿ ಅಂದ್ರೆ ಯಾರು ನನ್ನ ತಡಿಯಕ್ಕಾಗತ್ತೆ? ಯಾರಿಗೆ ಗೊತ್ತಾಗತ್ತೆ ಅಲ್ವಾ. ನಾನು ಇವಾಗ ಮಾಲೆ ಇಟ್ಕೊಂಡು ಕುತ್ಕೊಂಡ್ರೆ ಗೊತ್ತಾಗತ್ತೆ ಹರಿನಾಮವನ್ನ ನಾನು ಹೇಳ್ಕೊತಿದ್ದೀನಿ ಅಂತ. ಇಲ್ಲ, ನಾನು ಬೆಳಗ್ಗೆಯಿಂದ ರಾತ್ರಿ ತನಕ 24 ಗಂಟೆಗಳ ಕಾಲ ನಾನು ಹರಿನಾಮವನ್ನ ಹೇಳ್ಕೊತಾ ಇದೀನಿ ಅಂತಂದ್ರೆ ಯಾರಿಗೆ ಗೊತ್ತಾಗತ್ತೆ ಅಲ್ವಾ. ಯಾರು ನಮ್ಮನ್ನ ತಡಿಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಉತ್ತಮೋತ್ತಮವಾದ ಒಂದು ಅಸ್ತ್ರವನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಿಂದ ಪಾರಾಗ್ಲಿಕ್ಕೆ ನಮ್ಗೆ, ಅಥವಾ ಈ ಭೌತಿಕ ಪ್ರಪಂಚದ ನಮ್ಮನ್ನ ಪಾರಾಗ್ಲಿಕ್ಕೆ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ಇಲ್ಲಿ ಜೀವಿಯನ್ನ ಯಾಕೆ ಇಲ್ಲಿ ಹುಟ್ಟಿಸ್ಬೇಕಾಗಿತ್ತು ಅಂತ ಹೇಳಿ ನಾವು ಭಗವಂತನ ಪ್ರಶ್ನೆ ಮಾಡ್ತೀವಿ ಅಲ್ವಾ. ನಾನೇನಾದ್ರೂ ಕೇಳಿದ್ನಾ ಭಗವಂತನ ಇಲ್ಲಿ ಹುಟ್ಟಿಸು ಅಂತ ಹೇಳ್ಬಿಟ್ಟು, ಅಥವಾ ನಾವು ನಮ್ಮ ಅಪ್ಪ ಅಮ್ಮನೇ ಪ್ರಶ್ನೆ ಮಾಡ್ತೀವಿ, ಅಮ್ಮ ನೀನೇನಾದ್ರೂ ನನ್ನ ಹುಟ್ಟಿಸು ಅಂತ ನಾವೇನಾದ್ರೂ ಕೇಳಿದ್ವಾ, ನನ್ನನ್ನ ಇಲ್ಲಿ ನೀನು ಯಾಕೆ ಹುಟ್ಟಿಸ್ಬೇಕಾಗಿತ್ತು ಅಂತ ನಾವು ಕೇಳ್ತೀವಿ ಅಲ್ವಾ. ಸೊ ಅದೇ ಪ್ರಶ್ನೆಯನ್ನ ಇಲ್ಲಿ ಭಗವಂತನನ್ನ ನಾವು ಕೇಳ್ತೀವಿ. ತಂದೆ ತಾಯಿನ ಕೇಳ್ದಂತವ್ರು ನಾವು ಭಗವಂತನಿಗೂ ಕೇಳ್ತೀವಿ, ಯಾಕೆ ನನ್ನನ್ನ ಈ ಪ್ರಪಂಚಕ್ಕೆ ಹಾಕದೆ ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ಯಾರಾಗಿ ಕೇಳ್ತಾರೋ ಅವರು ಅವಿವೇಕಿಗಳು. ಭಗವಂತನನ್ನ ನಾವು ದೂಷಿಸ್ತಾ ಇದೀವಿ ಅಲ್ವಾ. ಭಗವಂತ ನಮ್ಗೆ ಏನ್ ಹೇಳಿದ್ರು ಅಲ್ವಾ, ನೀವು ಹೋಗ್ಬೇಡಿ, ನನ್ನನ್ನ ಬಿಟ್ಟು ನೀವು ನನ್ನಿಂದ ದೂರ ಆಗಿ ನೀವು ಸಂತೋಷವಾಗಿರ್ಲಿಕ್ಕೆ ಆಗೋದಿಲ್ಲ. ನೀವು ನನ್ನ ಜೊತೆನೆ ನೀವು ಸಂತೋಷವಾಗಿರ್ಬೇಕಾಗಂತವ್ರು, ನೀವು ನನ್ನ ಅಂಶ, ನೀವು ನನ್ನ ಜೊತೆ ಇದ್ರೆ ಮಾತ್ರನೇ ಸಂತೋಷ ಅಂತ. ಆದ್ರೆ ನಾವು ಭಗವಂತನ ವಿರುದ್ಧನೇ ನಾವು ದಂಗೆ ಎದ್ವಿ. ಇಲ್ಲ, ನಾನು ಸಂತೋಷವಾಗಿ, ನಾನು ನಿನ್ನನ್ನ ಬಿಟ್ಟು ಸ್ವತಂತ್ರವಾಗಿ ನಾನು ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಹಠ ಮಾಡಿದಕ್ಕೆ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಯಾರು ಅವಿವೇಕಿಗಳು ಅವರು ಭಗವಂತನನ್ನ ದೂಷಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿ ನಾವೊಂದು ಜನ್ಮವನ್ನ ಪಡೆದಿದ್ದೀವಿ ಅಂತಂದ್ರೆ ಅದು ನಮ್ಮ ಕರ್ಮಾನುಸಾರನೇ ಅಲ್ವಾ. ನಾವು ನಮ್ಗೆ ಹಿಂದಿನ ಜನ್ಮದಲ್ಲಿ ನಮ್ಗೆ ಹೇಗೆ ಒಂದು ಜೀವನವನ್ನ ನಾವು ಮಾಡ್ತೀವೋ ಅದಕ್ಕನುಗುಣವಾಗಿ ನಾವು ಭಗವಂತನಿಗೆ ಆರ್ಡರ್ ಮಾಡ್ತೀವಿ. ಭಗವಂತ ನನಗೆ ಮುಂದಿನ ಜನ್ಮದಲ್ಲಿ ನನಗೆ ಇಂತಹ ಒಂದು ಜೀವನ ಬೇಕು, ಇಂತಹ ಒಂದು ದೇಹ ಬೇಕು ಅಂತ ಹೇಳ್ಬಿಟ್ಟು ನಾವು ಭಗವಂತನಿಗೆ
ಆರ್ಡರ್ ಮಾಡ್ತೀವಿ. ಯಾಕಂದ್ರೆ ಭಗವಂತ ಆ ಸ್ವತಂತ್ರವನ್ನ ಕೊಟ್ಟಿದ್ದಾನೆ ನಮ್ಗೆ. ಏನನ್ನ ಇಚ್ಛೆ ಪಡ್ತೀವೋ ಆ ಇಚ್ಛೆ ಪಡುವಂತಹ ಒಂದು ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಆದ್ರೆ ಆ ಇಚ್ಛೆಯನ್ನ ಪೂರೈಸುವಂತಹ ಸ್ವತಂತ್ರ ನಮ್ಗೆ ಕೊಟ್ಟಿಲ್ಲ. ಆ ಇಚ್ಛೆಯನ್ನ ಪೂರೈಸಬೇಕಾಗಿರೋದು ಪರಮಾತ್ಮ. ಅವರು ಈ ಭೌತಿಕ ಪ್ರಪಂಚದ ಅಥವಾ ಈ ಪ್ರಕೃತಿಯ ಮೂಲಕ ನಮ್ಮ ಇಚ್ಛೆಯನ್ನ ಅವರು ಪೂರೈಸ್ತಾರೆ ಅಲ್ವಾ. ಅದಕ್ಕೆ ಇಲ್ಲಿ ನೋಡಿ ಪ್ರಹ್ಲಾದ ಮಹಾರಾಜ ಅವನು ಏನ್ ಹೇಳ್ತಾ ಇದಾರೆ, ಎಲ್ಲ ಬದ್ಧ ಜೀವಿಗಳ ಪ್ರತಿನಿಧಿಯಾಗಿ ಅವನು ಮಾತಾಡ್ತಾ ಇದ್ದಾನೆ. ನಾನಿಲ್ಲಿ ಅಸುರರ ಕುಟುಂಬದಲ್ಲಿ ಹುಟ್ಟಿದೀನಿ, ನನಗೆ ಇಂತಹ ಒಂದು ಆ ವಾತಾವರಣ ಅಥವಾ ಇಂತಹ ಒಂದು ಸಂದರ್ಭ ಬಂದಿದೆ ಅಂತಂದ್ರೆ ಅದು ನನ್ನ ಕರ್ಮ ಫಲಗಳ ಕಾರಣ ಅಂತ ನೋಡಿ ಅಂತಹ ಒಬ್ಬ ಭಕ್ತ ಹೇಳ್ತಾ ಇದಾರೆ. ಅವರು ಮುಕ್ತಾತ್ಮರು, ಅವರು ಹಾಗೆ ಮಾತಾಡ್ತಾ ಇದಾರೆ. ಯಾಕಂದ್ರೆ ಅವರು ಎಲ್ಲಾ ಬದ್ಧಾತ್ಮರನ್ನ ಅವ್ರು ಇವಾಗ ಪ್ರತಿನಿಧಿಸಿ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ಭಗವಂತ ಕೃಪಣ ವತ್ಸಲ ಅಲ್ವಾ, ಅವ್ರಿಗೆ ಯಾರಿಗೆ ಏನ್ ಬೇಕೋ ಅದು ಕೊಡ್ತಾರೆ. ಇವಾಗ ನಾನೇನ್ ಯೋಚನೆ ಮಾಡ್ತೀನಿ, ಇವಾಗ ನನಗೆ ಈ ಜೀವನವನ್ನ ಕೊಟ್ಟಾಗ ನನಗೆ ಭಗವಂತನೇ ಬೇಡ, ನನಗೆ ಭಗವಂತ ಅನ್ನೋ ನಿಧಾನ ಅಂತ ಹೇಳ್ಬಿಟ್ಟು ನಾವು ಭಗವಂತನ ನಾಮವನ್ನು ಕೇಳಿಕ್ಕೂ ನನಗೆ ಇಷ್ಟ ಇಲ್ಲ ಅಂದಾಗ ಭಗವಂತ ಏನ್ ಮಾಡ್ತಾನೆ, ನಮ್ಗೆ ಮುಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ಟಿಸ್ತಾನೆ ಅಂತಂದ್ರೆ ಆ ಕೃಷ್ಣ, ಹರಿ ಅಥವಾ ರಾಮ ಅನ್ನೋ ಒಂದು ಹೆಸರು ಸಹ ನಮ್ಮ ಕಿವಿಗೆ ಬೀಳ್ಕೂಡ್ದು ಅಂತಹ ಒಂದು ದೇಶದಲ್ಲಿ, ಅಂತಹ ಒಂದು ಜಾಗದಲ್ಲಿ ನಮ್ಮನ್ನ ಅವ್ರು ಹುಟ್ಟಿಸ್ತಾರೆ. ಅದಕ್ಕೆ ಅವ್ರನ್ನ ಏನ್ ಹೇಳ್ತಿದ್ರೆ ಕೃಪಣ ವತ್ಸಲ ಅಲ್ವಾ. ಅವ್ರಿಗೆ ಯಾರಿಗೆ ಏನ್ ಬೇಕೋ ಅದನ್ನ ಅವ್ರು ಕೊಡ್ತಾರೆ. ಭಕ್ತರಿಗೆ ಅವರು ಭಗವಂತನೇ ಬೇಕು ಅಂತ ಅವ್ರು ಕೇಳ್ಕೊತಾ ಇರ್ತಾರೆ. ಅದಕ್ಕೆ ಅವ್ರು ತನ್ನನ್ನ ತಾನೇ ಕೊಟ್ಕೊಂಡ್ಬಿಡ್ತಾನೆ ಅವನು ಅಲ್ವಾ. ಇವಾಗ ಅಸುರರು ಏನ್ ಮಾಡ್ತಾರೆ, ನನಗೆ ನೀನ್ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಅಂತಹ ಒಂದು ಜಾಗದಲ್ಲಿ ಅವ್ರನ್ನ ಹುಟ್ಟಿಸ್ತಾರೆ. ಅದಕ್ಕೆ ಎಲ್ಲರ ವಿಷಯದಲ್ಲೂ ಅವನು ಕರುಣಾಮಯ ಆಗಿದ್ದಾನೆ, ಅವನು ದಯಾಮಯನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳಿರೋ ತರನೇ ಅವರು ಏನ್ ಮಾಡ್ತಾರೆ, ಯಾವಾಗ ಧರ್ಮದಲ್ಲಿ ಧರ್ಮ ಏನಾದ್ರೂ ಅಂದ್ರೆ ಜನಗಳು ತುಂಬಾ ಅಧರ್ಮ ಅಂತಂದ್ರೆ ಏನು, ನಾವಿವಾಗ ಧರ್ಮ ಅಂತಂದ್ರೆ ಏನು, ಸೊ ನಾವಿವಾಗ ಏನನ್ನ ನಾವು ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇಲ್ಲ ಅಂದಾಗ ಏನಾಗುತ್ತೆ, ಅದು ಅಧರ್ಮ ಆಗುತ್ತೆ. ಇವಾಗ ಸಕ್ಕರೆಯ ಗುಣ ಸಿಹಿ ಆಗಿರೋದು, ಅದು ಸಿಹಿತನವನ್ನ ಬಿಟ್ಬಿಟ್ರೆ ಅದ್ರ ಧರ್ಮವನ್ನ ಅದು ಪಾಲಿಸ್ತಾ ಇಲ್ಲ ಅಂತ. ಅದೇ ತರ ನಾವು ಮನುಷ್ಯರೆಲ್ಲರೂ ಸಹ ಭಗವಂತನ ಸೇವಕರು, ನಾವು ಸೇವೆಯನ್ನ ಮಾಡ್ಬೇಕು. ಯಾವಾಗ ಭಗವಂತನ ಸೇವೆಯನ್ನ ಮಾಡ್ದಲೆ ನಾವು ನಮ್ಮ ಇಂದ್ರಿಯ ಸುಖ ನಾನೇನೇ ಒಡೆಯ ಅಂತ ಹೇಳ್ಬಿಟ್ಟು, ಇವಾಗ ಹೇಗೆ ಹಿರಣ್ಯಕಶಿಪು ಯೋಚನೆ ಮಾಡ್ತಾನಲ್ವಾ, ನಾನೇ ಒಡೆಯ, ಎಲ್ಲರೂ ಸಹ ನಾನೇ ದೇವ್ರು, ನೀವು ನನ್ನನ್ನೇ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಯಾವಾಗ ಆ ಅಧರ್ಮ ಹೆಚ್ಚಾಗುತ್ತೋ ಆಗ ಆ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಭಗವಂತ ಬರ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಭಗವಂತ ಯಾವಾಗ ಧರ್ಮ ನಾಶ ಆಗುತ್ತೋ ಆಗ ಅವರು ಸುಜಾಮ್ಯಹಂ, ಅವ್ರು ಹೇಗೆ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ತಾರೋ ಅದೇ ತರ ಅವರು ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಅವರು ಬರ್ತಾರೆ. ಸೊ ಬದ್ಧ ಜೀವನವನ್ನ ಉದ್ಧರಿಸಲು ಭಗವಂತನಿಗೆ ಅಪಾರವಾದ ಕಾತರವಿದೆ ಅಲ್ವಾ. ಭಕ್ತನಿಗಿನ್ನ ಅಥವಾ ಈ ಭೌತಿಕ ಪ್ರಪಂಚ ಇರೋರ್ಗಿನ್ನ ಭಗವಂತನಿಗೆ ತುಂಬಾ ಕಾತರ. ಯಾವಾಗ ನನ್ನ ಮಗು ವಾಪಸ್ ಬರ್ತಾನೆ ಅಂತ ಹೇಳ್ಬಿಟ್ಟು, ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣ ಪ್ರಜ್ಞೆಗೆ ಯಾರಾದ್ರೂ ಒಬ್ರು ಬಂದಾಗ ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಅಲ್ಲಿ ಹಬ್ಬವನ್ನ ಆಚರಿಸ್ಕೋತಾರಂತೆ ಅಲ್ವಾ. ನಮ್ಗೆ ಆಚಾರ್ಯರು ಅದೇ ಹೇಳೋದು ಅಲ್ವಾ, ನಿಮ್ಗಿನ್ನ ಭಗವಂತನಿಗೆ ತುಂಬಾ ಕಾತುರ, ಯಾವಾಗ ನನ್ನ ಮಗು ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಇಲ್ಲಿ ಹರಿನಾಮವನ್ನ ಉಚ್ಚಾರಣೆ ಮಾಡಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಲ್ಲಿ ಹಬ್ಬವನ್ನ ಆಚರಿಸ್ಕೋತಾರಂತೆ ಗೋಲೋಕ ವೃಂದಾವನದಲ್ಲಿ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಭಗವಂತ ಅದಕ್ಕೋಸ್ಕರನೇ ಅವರು ಭಗವದ್ಧಾಮಕ್ಕೆ ಮರಳಿ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾನೆ. ಒಂದಲ್ಲ ಎರಡಲ್ಲ ಎಷ್ಟು ರೂಪದಲ್ಲಿ ಅವನು ಬರ್ತಾನೆ ಅಲ್ವಾ. ಅವನು ಗುರುವಾಗಿ ಬರ್ತಾನೆ, ಚೈತ್ಯ ಗುರುವಾಗಿ ಒಳಗಿಂದನೇ ಅವ್ರು ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾನೆ. ಪುಸ್ತಕದ ರೂಪದಲ್ಲಿ ಅವನು ಬರ್ತಾನೆ, ಭಜನ್ ರೂಪದಲ್ಲಿ ಬರ್ತಾನೆ, ನಾಮ ರೂಪದಲ್ಲಿ ಅವನು ಬರ್ತಾನೆ, ಸಾಹಿತ್ಯ ರೂಪದಲ್ಲಿ ಬರ್ತಾನೆ, ಇಷ್ಟೆಲ್ಲ ರೂಪದಲ್ಲಿ ಅವರು ಬರ್ತಾ ಇದ್ದಾನೆ. ಆದ್ರೂ ಸಹ ನಾವಿನ್ನ ಈ ಮಾಯೆಗೆ ಎಷ್ಟು ಆ ಮಾಯೆಯ ಮಡಿಲಲ್ಲಿ ನಾವು ತುಂಬಾ ಸಂತೋಷವಾಗಿದ್ದೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಮಲ್ಕೊಂಡಿದೀವಿ. ಹೀಗೆ ಭಗವಂತ ಏನ್ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ, ನೀವು ನನ್ನ ಎಲ್ಲ ಧರ್ಮಗಳನ್ನ ಪರಿತ್ಯಜಿಸಿ ನೀವು ನನಗೆ ಶರಣಾಗಿ, ನಾನು ನಿಮ್ಮನ್ನ ಕಾಪಾಡ್ತೀನಿ, ಎದುರ್ಕೋಬೇಡಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ತರ ಭಗವಂತ ನಮಗೆ ಅಷ್ಟು ಒಂದು ಭರವಸೆಯನ್ನ ಕೊಟ್ರು ಸಹ ನಾವೇನ್ ಮಾಡ್ತಾ ಇದೀವಿ, ಇನ್ನ ಹಿಂದೆ ಮುಂದೆ ನಾವು ನೋಡ್ತಾ ಇದೀವಿ. ಹೀಗೆ ಭಗವಂತನು ತನ್ನ ದಿವ್ಯ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯುವಂತೆ ಕರೆಯುತ್ತಾನೆ ಎಂಬುದಾಗಿ ಪ್ರಹ್ಲಾದನು ನಿರೀಕ್ಷಿಸಿದನು. ಬೇರೆ ಮಾತುಗಳಲ್ಲಿ ಹೇಳಿದರೆ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆದು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾಗಿ ಭಗವದ್ಧಾಮಕ್ಕೆ ಹಿಂತಿರುಗಿ ಹೋಗಲು ಪ್ರತಿಯೊಬ್ಬನು ಕಾತರನಾಗಿರಬೇಕು ಅಲ್ವಾ. ಭಗವಂತನಿಗೆ ಎಷ್ಟು ಕಾತರ ಇದೆಯೋ ಅಷ್ಟೇ ಕಾತರ ನಮ್ಗಿರ್ಬೇಕು. ಇವಾಗ ನೋಡಿ, ಇವಾಗ ನಮ್ಮ ತಂದೆ ತಾಯಿ ಯಾರು ಅಂತ ನಮಗೆ ಗೊತ್ತಿಲ್ಲ ಅಂದ್ರೆ ಯಾವತ್ತಾದ್ರೂ ಒಂದ್ ದಿವಸ ನಮ್ಗೆ ನಮ್ಮ ತಂದೆ ತಾಯಿ ಯಾರು ಅಂತ ಗೊತ್ತಾದಾಗ ನಮ್ಗೆ ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಹೋಗ್ಬೇಕು ಅಂತ ಎಷ್ಟು ಆತುರಿತಾ ಇರ್ತೀವಿ ಅಲ್ವಾ. ಇವಾಗ ನಮ್ಗೆಲ್ಲರಿಗೂ ಗೊತ್ತಾಗೋಗಿದೆ ನಮ್ಮ ನಿಜವಾದ ತಂದೆ ಕೃಷ್ಣ ಅಂತ ಹೇಳ್ಬಿಟ್ಟು. ನಮ್ಗೆ ಯಾರಿಗಾದ್ರೂ ಆತರ ಮನ್ಸಲ್ಲಿ ಅಯ್ಯಪ್ಪ ನನ್ಗೆ ಈ ತರ ಆಗೋಗ್ಬಿಟ್ಟಿದೆಲ್ಲ ಸ್ಥಿತಿ, ನಾನು ಯಾವಾಗ ನಾನು ಭಗವಂತನ ಬಳಿಗೆ ಹೋಗ್ತೀನಿ, ಅವ್ರನ್ನ ಯಾವಾಗ ನಾನು ನೋಡ್ತೀನಿ, ನಾನು ಕಣ್ಣಾರೆ ಅವ್ರನ್ನ ಯಾವಾಗ ನೋಡ್ತೀನಿ, ನನ್ನ ನಿಜವಾದ ಮನೆಗೆ ಯಾವಾಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಯಾರಿಗಾದ್ರೂ ಆತರ ತುಡಿತ ಬಂದಿದ್ಯಾ ಅಲ್ವಾ. ಏನೋ ಗೊತ್ತಾಯ್ತು ಅಷ್ಟೇ, ಇವತ್ತಲ್ವಾ ನಾಳೆ ಹೋಗೋಣ ಅನ್ಕೊಳೋ ಒಂದು ಮನಸ್ಥಿತಿಲೇ ನಾವಿದೀವಿ ಅಲ್ವಾ. ಅದಕ್ಕೋಸ್ಕರ ಆದಷ್ಟು ನಾವಿದನ್ನ ಊಟದಲ್ಲಿ ಉಪ್ಪಿನಕಾಯಿ ತರ ನಾವು ನಮ್ಮ ಜೀವನದಲ್ಲಿ ಇದನ್ನ ನಾವು ತಗೊಂಡಲೆ ಮೇನ್ ಊಟ ಏನು ಅನ್ನ ತರ ನಾವು ಈ ಕೃಷ್ಣ ಪ್ರಜ್ಞೆನ ನಾವು ಸ್ವೀಕರಿಸ್ಬೇಕು. ನಮ್ಗೆ ಭಗವಂತ ಏನು ಒಂದು ಸಂದರ್ಭ ಕೊಟ್ಟಿದ್ದಾನೆ, ಒಂದು ಸಿಚುಯೇಷನ್ ನಮ್ಗೆ ವಾತಾವರಣವನ್ನ ಕಲ್ಪಿಸಿ ಕೊಟ್ಟಿದ್ದಾನೆ, ಅದ್ರಲ್ಲಿ ನಾವು 100% ನಮ್ ಕಡೆಯಿಂದ ನಾವು ಪ್ರಯತ್ನವನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಇವತ್ತಿನ ದಿವಸ ನಾವು ತುಂಬಾ ಮುಖ್ಯವಾದ ವಿಷಯವನ್ನ ನಾವು ತಿಳ್ಕೊಂಡ್ವಿ. ಪ್ರಹ್ಲಾದ ಯಾವ್ದಕ್ಕೂ ಅವನು ಎದುರ್ಕೊಂತ ಇಲ್ಲ,
ಒಂದೇ ಒಂದಕ್ಕೆ ಎದುರ್ಕೊತಾ ಇದ್ದಾನೆ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಜನ್ಮವನ್ನ ಪಡೆಯೋದಕ್ಕೋಸ್ಕರ ಅವನು ಎದುರ್ಕೊತಾ ಇದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಗೆ ಪ್ರಭುಪಾದರು ತುಂಬಾ ಚೆನ್ನಾಗಿ ಅವರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಪ್ರಹ್ಲಾದ ಮಹಾರಾಜ್ ಕಿ ಜೈ, ನರಸಿಂಹದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಕ್ಷಣ ಕೃಷ್ಣ ನಾಮಸ್ಮರಣೆಯನ್ನ ಮಾಡ್ತಾರೆ. ಪ್ರತಿಕ್ಷಣ ಕೃಷ್ಣನ ಮುಗ್ದು ಇರಬೇಡಿ. ಹರೇ ಕೃಷ್ಣ. ಧನ್ಯವಾದಗಳು. ಮುಂದಿನ ವಾರ ಭೇಟಿಯಾಗೋಣಂತೆ. ಹರೇ ಕೃಷ್ಣ.